ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ನಮಗೆ ಮೆರುಗು ನೀಡಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ದಾರೆ. ಆದುದರಿಂದ ವಂದನೀಯ ಗುರುಗಳಾದ ಡಾಕ್ಟರ್ ಜಿ ಬಿ ಸಡ್ಡನ ನಿಮಗೆ ನಮ್ಮ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡುತ್ತೇನೆ. ಅಂತೆಯೇ ನಮ್ಮ ಮುಂದೆ ಇದ್ದಾರೆ ಕೊಲ್ಯ ಕ್ಷೇತ್ರದ ಶ್ರೀ ನಾಗರಮ್ಮ ಅನ್ನಪೂರ್ಣೇಶ್ವರ ಕ್ಷೇತ್ರದ ಧರ್ಮದರ್ಶಿಗಳು ವೇದಾಂತಿ ಶ್ರೀ ಭಾಸ್ಕರ್ ಐತಾಳ್. ಇವರು ನಮ್ಮೊಟ್ಟಿಗಿದ್ದಾರೆ. ನಮಗೆ ಅತೀವ ಸಂತೋಷ ತಂದಿದೆ. ಇವರ ನುಡಿಗಳು ನಾವು ಆಮೇಲೆ ಕೇಳ್ತಾ ಇದ್ದೇವೆ, ಅವರ ವಿಷಯವಾಗಿ ನಾವು ಆಮೇಲೆ ಕೇಳ್ತಾ ಇದ್ದೇವೆ. ಇವರಿಗೂ ಶ್ರೀ ವೇದಮೂರ್ತಿ ಶ್ರೀ ಭಾಸ್ಕರ್ ಐತಾಳ್ ಇವರಿಗೂ ನಮ್ಮೆಲ್ಲ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ನಮ್ಮ ನಡುವೆ ಇದ್ದಾರೆ CSI ಬೆತ್ತನಿ ಇಗರ್ಜಿಯ ಸಭಾಪಾಲಕರು ಹಾಗೂ ಹಿರಿಯ ಗುರುಗಳಾದ ಅತಿವಂದನೀಯ ಎಂ ಆಂಡ್ರೂ ಜಾನ್ ಅವರು. ಇವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ನಮಗೆ ಸಂತೋಷವಿದೆ. ವಂದನೀಯ ಗುರುಗಳಾದ ಆಂಡ್ರೂ ಜಾನ್ ನಿಮಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ. ಇವತ್ತು ಮುಸ್ಲಿಂ ಬಾಂಧವರೊಟ್ಟಿಗೆ ನಮ್ಮೊಟ್ಟಿಗಿದ್ದಾರೆ ಮುಸ್ಲಿಂ ಪರವಾಗಿ ಜನಾಬ್ ಇಶಾಕ್ ಪುತ್ತೂರು. ಇವರು ಜಮಾತ್ ಇಸ್ಲಾಂ ಮಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಅವರು ಇಲ್ಲಿಗೆ ಬಂದು ನಮ್ಮೊಟ್ಟಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಲಿದ್ದಾರೆ. ಜನಾಬ್ ಇಶಾಕ್ ಪುತ್ತೂರು ನಿಮಗೆ ನಮ್ಮ ಹೃದಯದಿಂದ ಸ್ವಾಗತಿಸ್ತೇನೆ. ರತ್ನ ಎಜುಕೇಷನ್ ಟ್ರಸ್ಟ್ ದೇಲಗಟ್ಟೆ ಇದರ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮೊಟ್ಟಿಗಿದ್ದಾರೆ. ಶ್ರೀ ಕೆ ರವೀಂದ್ರ ಶೆಟ್ಟಿ ಅವರಿಗೆ ನಿಮಗೆ ಸ್ವಾಗತ. ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಕುಮಾರ್ ರೈ ಕಲಿಮಾರು ಇಲ್ಲಿದ್ದಾರೆ. ನಮ್ಮ ಆತ್ಮೀಯರು, ನಿಮಗೆ ಪ್ರಸಾದ್ ರೈ ಅವರೇ ನಮ್ಮ ಆತ್ಮೀಯ ಸ್ವಾಗತ. ಮಾಜಿ ಜಿಲ್ಲಾ ಧಾರ್ಮಿಕ ಪರಿಷತ್ ಹಾಗೂ ನಿವೃತ್ತಿ ಸೇನಾನಿ ಶ್ರೀ ಕೆ ಕೃಷ್ಣಗಟ್ಟಿ ನಮ್ಮೊಟ್ಟಿಗಿದ್ದು ನಮಗೆ ತಮ್ಮ ಅಮೂಲ್ಯ ಸಲಹೆಯನ್ನು ನೀಡ್ತಿದ್ದಾರೆ. ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಅಲಂಕರಿಸಿದ್ದಾರೆ. ಕೃಷ್ಣಗಟ್ಟಿಯವರಿಗೆ ನಿಮಗೆ ಸ್ವಾಗತ. ಹೊಸಗರು ಮಹಿಳಾ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆ ನಮ್ಮೊಟ್ಟಿಗೆ ಇದ್ದಾರೆ. ಯಾವಾಗಲೂ ತಮ್ಮ ಸೂಚನೆ ನೀಡುತ್ತಿದ್ದಾರೆ. ಶ್ರೀಮತಿ ಸುಹಾಸಿನಿಯವರಿಗೆ ನಿಮಗಿದು ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ನಮ್ಮ ಗುರುಗಳೊಟ್ಟಿಗೆ ಯಾವಾಗಲೂ ಸದಾ ಇರುತ್ತಾರೆ ಹೊಸಗಳು ವಿಭಾಗದ ನಿರ್ದೇಶಕರು ಹಾಗೂ ಸಂಚಾಲಕರು ಶ್ರೀ ವಿದ್ಯಾಧರ್ ಶೆಟ್ಟಿ ಇಲ್ಲಿದ್ದಾರೆ. ಶ್ರೀ ವಿದ್ಯಾಧರ್ ಶೆಟ್ಟಿಯವರೇ ನಿಮಗೆ ನಮ್ಮೆಲ್ಲರ ಸ್ವಾಗತ. ನಮ್ಮದೇ ಪೆರ್ಮನೂರು ಚರ್ಚಿನ ಸಹಾಯಕ ಗುರುಗಳಾದ ವಂದನೀಯ ಗುರು ಸಂತೋಷ್ ಡಿಸೋಜ ಇದ್ದಾರೆ. ಫಾದರ್ ಸಂತೋಷ್ ನಿಮಗೂ ಸಹ ಆತ್ಮೀಯ ಸ್ವಾಗತ. ಪಾಲನಾ ಸಮಿತಿಯ ಕಾರ್ಯದರ್ಶಿ ಶ್ರೀಮಾನ್ ರೊನಾಲ್ಡ್ ಫೆರ್ನಾಂಡಿಸ್ ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ನೀರಿದರುವ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾನ. ಹೊಸ ಕುರಲ್ ಆರಂಭವಾದಾಗ ಒಬ್ಬರ ಆ ಒಂದು ಕಾರ್ಯಕ್ರಮವಾಗಿದ್ದರೆ ಅದು ಮತ್ತೆ ಮುಂದುವರಿದ ಹಾಗೆ ಅದು ಸಮಾಜದ ಒಂದು ಅರ್ಪಣೆಯಾದಂತಹ ಕಾರ್ಯಕ್ರಮವಾಗಿ ದಶಮ ಸಂಭ್ರಮದ ನಂತರ ಈ ಒಂದು ಸೌಹಾರ್ದ ಸಂಭ್ರಮವನ್ನು ಆಚರಿಸುವಂತಹ ವಾಡಿಕೆ ಬೆಳೆದು ಬಂತು. ಇಲ್ಲಿ ಸೌಹಾರ್ದ ಇಫ್ತಾರನ್ನು ನಾವು ನುಸ್ರತ್ತುಲ್ ಮಸಾಕಿನ್ ಅಸೋಸಿಯೇಷನ್ ಇಲ್ಲಿ ಹತ್ತಿರದ ಹಳೆಕಲದ ಸಂಘಟನೆ ಅವರ ಸಹಕಾರದಲ್ಲಿ ವರ್ಷಂಪ್ರತಿ ಆಚರಿಸ್ತಾ ಇದ್ದೇವೆ. ಆನಂತರ ಸೌಹಾರ್ದ ದೀಪಾವಳಿ ಕಾರ್ಯಕ್ರಮ ಕೊಲ್ಯದ ಬಿಲ್ಲವ ಸೇವಾ ಸಮಾಜ ರೋಟರಿ ಸಮುದಾಯ ದಳ ಅದರೊಟ್ಟಿಗೆ ಈ ವರ್ಷ ಯುವವಾಹಿನಿ ಇವರ ಆಶ್ರಯದಲ್ಲಿ ನಮ್ಮ ವೇದಿಕೆಯಲ್ಲಿರುವಂತಹ ನಿವೃತ್ತ ಸೇನಾನಿಗಳು ಧಾರ್ಮಿಕ ಮುಂದಾಳು ಶ್ರೀಯುತ ಕೃಷ್ಣಗಟ್ಟಿ ಇವರ ಮುಖ್ಯ ಪ್ರಾಯೋಜಕದಲ್ಲಿ ಸೌಹಾರ್ದ ದೀಪಾವಳಿ ಕಾರ್ಯಕ್ರಮ ನಡೆಯುತ್ತದೆ. ಮತ್ತು ವರ್ಷದ ಕೊನೆಗಾಗುವಾಗ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ. ಎರಡು ಕಾರ್ಯಕ್ರಮಗಳು ಎರಡು ಆಯಾಮದ ಕಾರ್ಯಕ್ರಮವಾದರೆ ಇದು ಮೂರನೆಯ ಆಯಾಮದ ಕಾರ್ಯಕ್ರಮ. ಅತಿ ಹೆಚ್ಚು ಜನ ಸೇರುವಂತಹ ಅತಿ ಹೆಚ್ಚು ರಂಜಿತವಾಗಿ ನಡೆಯುವಂತಹ ಒಂದು ಅರ್ಥಪೂರ್ಣವಾದಂತಹ ಕ್ರಿಸ್ಮಸ್ ಸೌಹಾರ್ದ ಸಂಭ್ರಮ ಕಾರ್ಯಕ್ರಮ. ಇಲ್ಲಿ ಕ್ರಿಸ್ಮಸ್ನ ಸಂದೇಶಗಳು ಸಾರಲ್ಪಡ್ತವೆ. ಜೊತೆಗೆ ಸಮಾಜಕ್ಕೆ ಸಾಮರಸ್ಯದ ಅಗತ್ಯ ಏನು ಎನ್ನುವಂತಹ ವಿಷಯಗಳು ಅತಿ ಮುಖ್ಯ ಸಂದೇಶಕಾರರಿಂದ ಮುಖ್ಯವಾಗಿ 3 ಮಂದಿ 3 ಧರ್ಮದವರು ತಮ್ಮ ಸೌಹಾರ್ದತೆಯ ಆ ಒಂದು ಅನಿಸಿಕೆಗಳು ಅದರ ಅಗತ್ಯಗಳನ್ನು ನಮಗೆ ವಿವರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಿರಂತರವಾಗಿ ವರ್ಷಂಪ್ರತಿ ಎಲ್ಲರಿಗೂ ಬೇಕು ಅನ್ನಿಸುವ ರೀತಿಯಲ್ಲಿ
ಮುಂದುವರಿತಾ ಇದೆ, ಜನಪ್ರಿಯವಾಗ್ತಾ ಇದೆ. ಮುಖ್ಯವಾಗಿ ಇದಕ್ಕೆ ಕಾರಣ ನಮ್ಮ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಧರ್ಮಗುರುಗಳು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣ್ರವರು, ಅವರ ಪ್ರೋತ್ಸಾಹ, ಅವರ ನಿರಂತರವಾದಂತಹ ಒಂದು ಆಸಕ್ತಿ, ಜೊತೆಗೆ ಹೊಸಕುರಲ್ ಬಳಗದ ಒಂದಷ್ಟು ಸ್ನೇಹಿತ ವರ್ಗ, ಬೆನ್ನೆಲುಬಾಗಿ ನಿಂತಹ ವರ್ಗ. ನಿಮಗೆಲ್ಲ ತಿಳಿದಿದೆ, ಇತ್ತೀಚಿನ ವರ್ಷಗಳಲ್ಲಿ ಚಾನಲನ್ನು ನಡೆಸುವುದೇ ಒಂದು ಸವಾಲಿನ ಕಾರ್ಯಕ್ರಮ. ಆರ್ಥಿಕ ಪರಿಸ್ಥಿತಿ ಅದನ್ನು ಹೆಚ್ಚು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಆದರೂ ಆ ಒಂದು ಹೊಸಕುರಲ್ ಬಳಗದ ಬೆಂಬಲ, ಅದು ಹೊಸಕುರಲನ್ನು ನಿರಂತರವಾಗಿ ಈ ಮಟ್ಟಕ್ಕೆ ನಿಲ್ಲುವಷ್ಟರವರೆಗೆ ಎಲ್ಲರ ಸಹಕಾರ, ಆಶೀರ್ವಾದದಿಂದ ಬೆಳೆದು ಬಂದಿದೆ. ಹಾಗಾಗಿ ಇನ್ನೂ ಕೂಡ ಧೈರ್ಯ, ಆ ಸಹಕಾರ, ಆ ಆಶೀರ್ವಾದ ನಿರಂತರವಾಗಿ ಹೊಸಕುರಲ್ ಬಳಗಕ್ಕೆ ಎಲ್ಲರಿಂದ ಸಿಗ್ತದೆ ಎನ್ನುವಂತಹ ಅತೀವವಾದಂತಹ ನಂಬಿಕೆ, ವಿಶ್ವಾಸದೊಂದಿಗೆ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾ ಇರ್ತವೆ. ಇತ್ತೀಚೆಗೆ ನಾನೊಂದು ಸಣ್ಣದಾದಂತಹ ಸಮಾಲೋಚನೆ ಸಭೆ ಮಾಡಿದೆ. ಅಲ್ಲಿ ಮುಖ್ಯವಾಗಿ ಚರ್ಚಿಸಲ್ಪಟ್ಟಂತಹ ವಿಷಯ ಆರ್ಥಿಕವಾದಂತಹ ಕ್ರೋಢೀಕರಣ. ಎಲ್ಲರೂ ಬೆಂಬಲ ಸೂಚಿಸಿದರು. ಇದು ವಿಶೇಷವಾಗಿ ಧೈರ್ಯ ತುಂಬುವಂತಹದ್ದು. ಒಬ್ಬರ ಇದು ನಡೆಸುವಂತಹ ಕಾರ್ಯಕ್ರಮ ಅಲ್ಲ, ಇದು ಸಮಾಜದ ಎಲ್ಲರಿಗೂ ಬೇಕಾದಂತಹ ಒಂದು ಕಾರ್ಯಕ್ರಮವಾಗಿ ಎಲ್ಲರ ಪ್ರೋತ್ಸಾಹ ನಿರಂತರವಾಗಿ ಇದಕ್ಕೆ ಸಿಗ್ತಾ ಇದೆ. ಆದರೆ ಇಲ್ಲಿ ಹೇಳಲಿಕ್ಕೆ ಇರುವಂತಹ ವಿಷಯ, ನಾವೆಲ್ಲರೂ ಇಲ್ಲಿ ಸೇರಿದವರು ಅತಿ ಗಣ್ಯರು, ಸಮಾಜದಲ್ಲಿ ಒಂದಷ್ಟು ಗಣ್ಯ ಸ್ಥಾನಮಾನವನ್ನು ಪಡೆದವರು. ಆದರೆ ಈ ಸೌಹಾರ್ದ ಸಂದೇಶ ತಲುಪಬೇಕಾಗಿರುವುದು ಯುವ ಜನತೆಗೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಅವರಿಗೆ ಯಾರು ಕೇಳಿ ಏನು ಬೇಕು ಅಂತ ಅವರಿಗೆ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸರಿಯಾದ ಮಾರ್ಗದರ್ಶನಗಳು ಸಿಗುತ್ತಾ ಇಲ್ಲ. ನಾವು ಮನೆಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವಾಗಲೇ ಅವರನ್ನು ಭಯದ ವಾತಾವರಣದಲ್ಲಿ ಬೆಳೆಸುವ ಬದಲು, ಅವರನ್ನು ಭಯದಿಂದ ಬಂಧಿಸುವ ಬದಲು ಪ್ರೀತಿಯಿಂದ ಬಂಧಿಸುವ ಮೂಲಕವಾಗಿ, ಆ ಪ್ರೀತಿಯ ಮೂಲಕವಾಗಿ ಅವರಿಗೆ ಬೆಳೆಯುವಂತಹ ಒಂದು ವಾತಾವರಣವನ್ನು ರೂಪಿಸಿದರೆ ಬಹುಶಃ ನಮ್ಮ ಸೌಹಾರ್ದ ಕಾರ್ಯಕ್ರಮಗಳು ಇನ್ನಷ್ಟು ಅರ್ಥಪೂರ್ಣವಾಗಬೇಕು. ಯಾಕೆಂತ ಹೇಳಿದರೆ, ಸಮಾಜ ಅಂತ ಹೇಳಿದರೆ ನಾವು ಅಂತ ಹೇಳುವಂತಹ ಸಮಾಜದಲ್ಲಿ ಬೆಳೆಯುವಂತಹ ಯುವ ಜನತೆ, ಅದು ಮನೆಯಿಂದಲೇ ಅವರಿಗೆ ಬೆಳವಣಿಗೆಯ ಸರಿಯಾದಂತಹ ಪಾಠ ಪ್ರೀತಿಯ ಮೂಲಕವಾಗಿ ಸಿಕ್ಕಿದರೆ ಖಂಡಿತವಾಗಿಯೂ ಆ ಯುವಜನತೆಯನ್ನು ಒಂದು ಒಳ್ಳೆಯ ಸಮಾಜದ ಆಸ್ತಿಯಾಗಿ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಳ್ತಾ, ಯುವ ಜನತೆಯನ್ನು ಮಾದಕ ದ್ರವ್ಯ, ದುರ್ವ್ಯಸನ, ದುರ್ನಡತೆಗಳಿಗಿಂತ ದೂರ ಇಡುವಂತಹ, ಒಟ್ಟು ನಮ್ಮ ಸಮಾಜವನ್ನು ಒಂದು ಸಂಸ್ಕಾರಯುತವಾದ ಸಮಾಜವಾಗಿ ಎಲ್ಲರೂ ಪರಸ್ಪರ ಸೌಹಾರ್ದದಿಂದ, ಸಾಮರಸ್ಯದಿಂದ, ಪ್ರೀತಿಯಿಂದ ಬಾಳುವಂತಹ ವಾತಾವರಣ ಈ ನಮ್ಮ ಉಳ್ಳಾಲದಲ್ಲಿ, ಈ ನಮ್ಮ ವ್ಯಾಪ್ತಿಯಲ್ಲಿ ಬೆಳೆದು ಬರಬೇಕು ಎನ್ನುವಂತಹ ಒಂದು ಆಶಯದೊಂದಿಗೆ ಆರಂಭಗೊಂಡು ಎಲ್ಲರಿಂದ ಪ್ರೋತ್ಸಾಹ ಪಡೆದು, ಎಲ್ಲರ ಪ್ರೋತ್ಸಾಹ ಆಸಕ್ತಿಯಿಂದ ವರ್ಷದಿಂದ ವರ್ಷಕ್ಕೆ ಬೆಳೆಯುವಂತಹ ಈ ಕಾರ್ಯಕ್ರಮ ಮತ್ತಷ್ಟು ಅರ್ಥಪೂರ್ಣವಾಗಿ ಆಗಲಿ. ಎಲ್ಲರ ಸಹಕಾರ ನಿರಂತರವಾಗಿ ಈ ಒಂದು ಸೌಹಾರ್ದ ಕಾರ್ಯಕ್ರಮಗಳಿಗೆ ಹರಿದು ಬರಲಿ. ವಿಶೇಷವಾಗಿ ಸೌಹಾರ್ದ ಕ್ರಿಸ್ಮಸ್, ಈ ತಿಂಗಳು ಕ್ರಿಸ್ಮಸ್ನ ಆಚರಣೆ ಇದೆ. ಜಗತ್ತಿಗೆ ಹೊಸ ಬೆಳಕನ್ನು ನೀಡಿದಂತಹ ಭಗವಾನ್ ಯೇಸು ಕ್ರಿಸ್ತನ ಜನನದ ಸಂಭ್ರಮದ ಕಾರ್ಯಕ್ರಮ. ಆ ಒಂದು ಸಂಭ್ರಮದ ಬೆಳಕು ಎಲ್ಲರಿಗೂ ಹೊಸ ಬೆಳಕನ್ನು ನೀಡಲಿ. ಹೊಸ ವರುಷದ 2020 ಆಗಮನದ ನಿರೀಕ್ಷೆಯಲ್ಲಿ ಈ ತಿಂಗಳಲ್ಲಿ ನಾವಿದ್ದೇವೆ. ಹೊಸ ವರುಷವೆನ್ನುವಂತಹದ್ದು 2020 ಎಲ್ಲರಿಗೂ ಶುಭವನ್ನು ತರಲಿ ಎನ್ನುವಂತಹ ಆಶಯದ ಮಾತುಗಳೊಂದಿಗೆ ನಮ್ಮ ಸೌಹಾರ್ದತೆ, ನಮ್ಮ ಪ್ರೀತಿ, ನಮ್ಮ ಸಾಮರಸ್ಯ ನಿರಂತರವಾಗಿ ಇರಲಿ ಎನ್ನುವಂತಹ ಕೇಳಿಕೆಯೊಂದಿಗೆ ಪ್ರಾಸ್ತಾವಿಕವಾದಂತಹ ಮಾತುಗಳಿಗೆ ಅವಕಾಶವಿತ್ತಂತಹ ಎಲ್ಲರಿಗೂ ವಂದಿಸು. ಧರ್ಮ ಇತ್ತನಲ್ಲ, ಪ್ರಕೃತಿ ತೋಜಪಾವನು ಒಂಜೆ ದೇವರು ಒಬ್ಬನೇ ಆಂಡ ನಮ್ಮ ಬೇತೆ ಬೇತೆ ವಿಧಾನಡು ದೇವರೇನು ಆರಾಧನೆ ಮಲ್ಪ ಆಯನ ಇಷ್ಟಾರ್ಥವು ಒವೇ ಒಂಜಿ ಧರ್ಮ ಪರಿಪೂರ್ಣ ಆವಡುಂದಾಂಡ ನನ್ನೊಂಜಿ ಧರ್ಮದ ಅವಕಾಶ ನನ್ನೊಂದು ಧರ್ಮನು ತೆರೆದು ನಮ್ಮ ನಡತನ ಮಾತ್ರ ಆ ಸರ್ವಧರ್ಮಾಯರ ಸಾಧ್ಯ ಉಂಡು. ಅಂಚೆನದವರ ಓ ಧರ್ಮಲ ಮೇಲತ್ತು ಓ ಧರ್ಮಲ ಕೀಳತ್ತು ನಮ್ಮ ಪರಿಪೂರ್ಣವಾದ ಪ್ರೀತಿ ವಿಶ್ವಾಸ ನಡತೊಂದು ಬೋಪುನೆ ಆ ಮಾನವ ಧರ್ಮ ಅಂತ ಪಣಿಯರೆ ಯಾನು ಪಣ್ಣ ನಮ್ಮ ಧರ್ಮೋಡು ಪ್ರಕೃತಿನೇ ದೇವರೆಂದು ಪಂಡೇನು. ಪ್ರಕೃತಿ ಪಂಡ ನಮ್ಮ ಒಂಜಿ ಭೂಮಿನ ತಾಯಿ ಎಂದು ಪಂಪುನಂಚನ ಭುವನೇಶ್ವರಿ ಎಂದು ಪಂಡ. ಬಾನತೂಯ್ಯ ಬಾನುಡು ಸೂರ್ಯ ದೇವರು ತೋಜುವೇರು ಸೂರ್ಯನ ದೇವರೆಂದು ಪಂಡ. ಕತ್ತಲಾಡು ಉಲ್ಪುಗೋಡು ಅಂಚನ ಪುರ್ತುಡು ಚಂದ್ರ ಉದಯ ಆಪುದು ಚಂದ್ರನ ದೇವರೆಂದು ಪಂಡ. ನವಗ್ರಹ ದೇವತೆಯನ್ನು ಪಂಡ. ಆರಾಧನೆ ಮಲ್ಪುನ ಸತ್ಯಲಿನ ಮಾತ ದೇವರೆಂದು ಪಣಂದು ಪೋಯ ದಾಯಿ ಪರಿಪೂರ್ಣವಾಯಿನ ನಮ್ಮ ಮನಸ್ಸು ಏಕಾಗ್ರತೆಡು ಆ ಎಕಡೆ ನಮ್ಮ ವಿದ್ಯಾದರ್ಶಕರು ಬಂದೇರು ಇತ್ತದ ಕಾಲ ಓಡಿಪೋತುಂಡು ಪಂಡ ಕಾಲ ದಾಳಾತಜಿ ಕಾಲ ನಡತಂದೇ ಉಂಡು. ಅಂಚಿನ ಕೆಲವು ಜನಕಲ ಪಾತ್ರ ಉಂಡು ದಾನೆ ಕಾಲ ಕಲ್ಜಿಗ ಅಂಡ ಕಾಲ ಕಲ್ಜಿಗಾತಜಿ
ಪ್ರಕೃತಿ ವಿಕೋಪ ಆತನ ಅವಲ ಸಾಧ್ಯ ಇಜ್ಜಿ ನಮ್ಮ ಮನುಷ್ಯರೇ ಇನಿ ಜ್ಞಾನಿಲಾತೇರಿ ದುಂಬು ವಿದ್ಯೆತ್ತಜಿ ಇತ್ತೆ ಮಾತೆರ್ಲ ವಿದ್ಯಾವಂತರಾತಜಿ ಅಂಚನೆ ದುಂಬು ಬೋಡಿತ್ತಿನ ಸವಲತ್ತಿತಜಿ ಬಹಳ ಒಂಜಿ ಕುಟುಂಬಡು ಒಗ್ಗಟ್ಟಾದ 10-20 ಜನ ಬದುಕೊಂದಿತ್ತೇರು ಒಂಜಿ ಇಲ್ಲಾಡು ಇತ್ತೆ 4 ಜನ ಬದುಕಂಡಲ ನಮಕ್ ಊಲ ಯಾವುಜಿ ಪನ್ಪುನ ಪಾತೆರ ಬರ್ಪುಂಡು ನೆಮ್ಮದಿ ಇಜ್ಜಿ ಈ ನೆಮ್ಮದಿ ಇಜ್ಜಿ ಪನ್ಪುನ ಪಾತೆರ ಬರಿಯರೆ ಕಾರಣದಾನೆ ನಮ ಇನಿ ಧಾರ್ಮಿಕತೆ ಹಿಡ್ದು ಲೌಕಿಕವಾಯಿನ ಒಂಜಿ ಪ್ರಪಂಚಗೂ ಹೋತ ಅಪಗ ಮಾತಾ ಧರ್ಮಡ್ಲ ಇಂದು ಪನ್ಪಿನ ಪಾತೆರ ಒಂಜೆ ನಮ್ಮ ವ್ಯವಸ್ಥೆ ಓಡಿಪೋತುಂಡು ಇನಿ ಮಾತ ಜನಕುಲು ಆಯೆ ಆ ಧರ್ಮ ಈ ಧರ್ಮ ಆ ಮಾನವಿ ಬನ ಮಾತೆರ್ಲ ಇನಿ ಒಂಜಿ ಚಿಂತೆಡು ಕೂರುನಂಚಿನ ಪರಿಸ್ಥಿತಿ ಪ್ರತಿವರಿಯನ ಇಲ್ಲಡಲ ಇನಿ ಎಲ್ಲದಾದಾಪುಂಡು ಪನ್ಪಿನ ಭಯಕುಲು ಪುಟುದುನು ನಮ್ಮ ವಿದ್ಯಾವಂತರಾವುಡು ಪಣದು ರಾತ್ರಿ ಪಗೆಯಲ್ಲಿ ಇಲ್ಲಡ ಅಪ್ಪೆಮ್ಮೆ ಬೆಂದದು ಜೋಕ್ಲಿನ ವಿದ್ಯಾಸ್ಥಾನೋ ಕಡಪಾವ ವಿದ್ಯಾವಂತರಾವುಡು ನಮ್ಮ ಜ್ಞಾನಿಲಾವುಡು ಕಲಿಯುಗ ಪನ್ಪುನ ವಿಜ್ಞಾನ ಯುಗ ಪ್ರಕೃತಿ ದತ್ತವಾಯಿನ ಯುಗ ಪನ್ಪಿ ರಂಚಿನ ಕಾಲಮಾನುಡು ನಮ್ಮ ಮಾತ ಇನಿ ಎಡ್ಡಾವಡು ಒಂದು ಪೋಪಿನ ಪೊರ್ತುಡು ಅನೇಕ ಜನಕುಲು ದುಶ್ಚಟಗೂ ಒಳಗಾತೀರು ಇಂದು ಭಾರಿ ಬೇಜಾರದ ವಿಷಯ ಓವು ಇಲ್ಲಡಕೇನಂದಲ್ಲ ವಾವಿಂದಟಿಕೇನಲ್ಲ ಇಂಕಲ ಜೋಕುಲಿನ ಕಲ್ಪಾವಡು ಪಣದ ಇಂಕಲು ಭಂಗವತ್ತ ಜೋಕುಲಿನಿ ನಮ್ಮ ಪಲ್ಲಕ್ಕೇನು ಜೇರಿ ಇನಿ ಓಡೆ ಮುಟ್ಟ ಪನ್ನಂಡ ಇಲ್ಲಡೆ ನಮ್ಮ ರಡ್ಡು ಜೋಕುಲು 4 ಜನ ಇತ್ತಂಡ ನಮ್ಮ ಜೋಕುಲೆಡೆ ನಮ್ಮ ಪೋಡಿನಂಚಿನ ಪರಿಸ್ಥಿತಿ ಬೈದನು ಪಾತ್ಯಾರೆ ಇನ್ನು ಮಾತ ಧರ್ಮ ಈ ರೀತಿಯಾದ ನಮ್ಮ ಇನಿ ಗುರುಕುಲು ಎಡ್ಡೆ ಕೆಲಸ ಮಲ್ತಿದ್ದಾರೆ ಯಾರೇ ನಮ್ಮ ಏತು ವಂದನೆ ಮಲ್ತಂಡ ಯಾವ ದಯಪಂಡ 3 ವರ್ಷಗಳು ತುಂಬು ನಮ್ಮೂರಲ್ಲಿ ನಾಗಮಂಡಲ ಸೇವಾ ನಗರ ಆಗ ಸಂದೇಶ ಕುರಿತು ನಮಗೆ ಸಹಕಾರ ಕೊಟ್ಟಿದೆ ವಿದ್ಯಾಧರ ಶೆಟ್ಟಿ ಇನಿ 17 ವರ್ಷ ಈ ಹೊಸಕೂರಲ್ಲಿ ಆರಂಭ ಆವೇಡ್ದು ಇರಿಮುಟ್ಟ ಮಾತೆರೆಡ್ಲ ಒಂಜಿ ಎಡ್ಡೆ ರೀತಿ ಉಲ್ಲೇರು ರೇಪಂಡ ಆರ್ನ ಒಂಜಿ ಸಾಧನೆ ಉರಿಯರ್ದಾಪಿನ ಕೆಲಸತ್ತು ಆಂಡಲಾರು ಒಂಜಿ ದಾದಾಂಡಲ ನಮ್ಮ ಒಂಜಿ ಚಾನಲ್ ಆರಂಭ ಮಲ್ತಿ ಬೊಕ್ಕ ಜನಗಳಿಗೆ ಸಂದೇಶ ಮುಟ್ಟನಂಚಿನ ವ್ಯವಸ್ಥೆ ಮಲ್ಪುರು ಒಂದು ಪಿದಾಡ್ನಾರು ವಿದ್ಯಾಧರ್ಶಿ ಆರೇನೆ ಯಾನು ಆರಂಭದ ಇಂಪು ಒಗ್ಗಟ್ಟುಲ್ಲ ಅವರದ್ದು ಅವರ ಪ್ರತಿ ಒಂಜಿ ಕರ್ತವ್ಯನಾರು ಮಲ್ಪುನಗ ತಿರಿದು ಮಾತೆನಲ್ಲಿ ಲೆತ್ತದು ಮಾತಾಧರ್ಮ ಲೆತ್ತದು ಒಂಜಿ ಜನಗಳಿಗೆ ವ್ಯವಸ್ಥಿತವಾದ ಜೀವನ ನಡಪುನ ವ್ಯವಸ್ಥೆ ಅವಡು ಅವನಿ ಚಾನೆಲ್ದ ಮೂಲಕ ಪ್ರಸಾರ ಮಲ್ತದು ರಾತ್ರಿ ಬಗೆಲು ದುಡುಕಿದರೆ ಖಂಡಿತವಾದ ಮಾತಾ ಧರ್ಮದ ದೇವರು ಆರని ಎಡ್ಡೆ ಮಲ್ಪಡು ನನಲಾತ ನಮಕ್ಕೆ ಸೇವೆ ಕೊರ್ಪಿನಂಚಿನ ವ್ಯವಸ್ಥೆಗಾರಿಗೆ ಆರೋಗ್ಯ ಕೊಡುವುದು ಮುಖ್ಯವಾದ ನಮ್ಮ ಮಾತ ಈ ಸಂದೇಶ ಕೊಡ್ತುಡು ದೇವರ ಪ್ರಾರ್ಥನೆ ಮಲ್ತುದು ಇಂಚನೆ ನಿರಂತರವಾದ ಮಾತ ಧರ್ಮಲ ಒಗ್ಗಟ್ಟಾದ ಪರಿಪೂರ್ಣವಾಯಿನ ಆ ಒಂಜಿ ಎಡ್ಡೆ ಕೆಲಸಲಾವು ದಯಗೊಂಡ ಇನಿ ಮನುಷ್ಯಗೆ ಬಸವಣ್ಣರು ಬಂತಿರುವಂತೆ ಒಂಜಿ ಜನ್ಮ ಒಂಜಿ ಮರಣ ಇಂದೆತ ನಡುಟು ನಮ್ಮ ಮದ ಮತ್ಸರ ಕೋಪ ದ್ರೋಹ ಇನ್ನು ಮಾತ ಬಿಡೋಡು ಕ್ರಿಸ್ಮಸ್ದ ಸಂದೇಶದ ಒಂಜೆ ಸೌಹಾರ್ದಯುತಾದ ಪ್ರೀತಿ ಭಾವನೆ ಒರಿಯನ ಅರ್ಥ ಮಲ್ತೊಂದು ಬದುಕೊಡು ಮುಸ್ಲಿಂ ಧರ್ಮೋಡ್ಲ ಪನ್ಪುನವೇ ನಮ್ಮ ಮಾತ ವಿಶ್ವಾಸಡು ಬದುಕೊಡು ಏರೆಗಲ ಒಂಜಿ ದ್ರೋಹ ಎರಬಲ್ಲಿ ಮನುಷ್ಯ ಜೀವನ ಶ್ರೇಷ್ಠ ನನ್ನ ಕರಿದು ಪೋಯಿನ ಪೊರ್ತುಡು ಎಂಚಾಪುನು ಗೊತ್ತುಜ್ಜಿ ಐಕೆ ಬಂಡೆರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಭೂತಕಾಲ ಬಂಡ ಕರಿದು ಪೋಯಿನ ವರ್ತಮಾನ ಕಾಲ ನಡತಂದುಂಡು ನನ ಎಂಚಾಪುನು ಗೊತ್ತುಜ್ಜಿ ನನತ ಜೀವನ ಮಾತೆರ್ನಲ ಎಡ್ಡಾವಡು ಮಾತೆರೆಗಲ ದೇವರು ಎಡ್ಡೆ ಮಲ್ಪಡು ನಮ್ಮ ಮಾತ ಮನುಷ್ಯರಾದ ಪ್ರೀತಿ ವಿಶ್ವಾಸಡು ಅಂಚನೆ ಒವೇ ಒಂಜಿ ಕ್ರೋಧ ಮತ್ಸರ ಬುಡುದು ಮಾತೆರ್ಲ ಒಗ್ಗಟ್ಟಾದ ಬದುಕಂಡ ನಮಕ ಆರೋಗ್ಯಲ ತಿಕ್ಕೊಂಡು ನೆಮ್ಮದಿಲ ತಿಕ್ಕೊಂಡು ನಮ್ಮ ಒಂಜಿ ಭೂಮಿಡು ಪುಟ್ಟಿ ಮಕ್ಕ ನಮ್ಮ ಜೀವನ ಸಾರ್ಥಕ ಅವಡಿಗೆ ಅಂಚಿನ ಸಾರ್ಥಕ ರೀತಿದ ಆವಡುಂದಾಂಡ ನಮ್ಮ ಜನನೆ ಎಂಚಾಂಡು ಅವರ್ದಲ ಮರಣ ಎಂಚಾಂಡು ತೂಪಿನಿಗೆ ಬಸವಣ್ಣರು ಬಂಡೆ ಅಪಗ ಎಡ್ಡೆ ರೀತಿದ ಎಡ್ಡೆ ವ್ಯಕ್ತಿನ ಮರಣ ಅನ್ನಂದಾಂಡ ದುಃಖಲ ಬರ್ಕೊಂಡು ನಾ ಜೀವನೋಡು ಬೋಡಿತ್ತಿಲಕ ಒಂಜಿ ಸಂದೇಶ ತಿಕ್ಕೊಂಡು ಆರು ಎಡ್ಡೆ ಈತು ಎಡ್ಡೆ ಮಲ್ದೇರಿಗೆ ಪನ್ಪುನ ಆ ಸಂದೇಶ ಶಾಶ್ವತವಾದ ಉರಿಯಡು ಇನಿ ನಮ್ಮ ಎತೋ ಜನಕುಲು ಜೀವನೋಡು ಆ ಧಾರ್ಮಿಕ ನೆಲೆಟ್ಟು ಎಡ್ಡೆಡ್ಡೆ ಕರ್ತವ್ಯ ಮಲ್ತಿನಕುಲು ಉಳ್ಳೇರು ಅಂಚನೆರ್ದಾವರ ನಮ್ಮ ಮಾತ ಒಗ್ಗಟ್ಟಾಕ ನಮ್ಮ ಈ ಕೇವಲ ಒಂಜಿ ಇನಿತ ದಿನ ಮಾತ್ರತ್ತೆ ಪ್ರತಿ ತಿಂಗಳ ಮಾತಾ ಧರ್ಮದಗಳು ಒಗ್ಗಟ್ಟಾದ ನಮ್ಮ ಇನಿತ ಜವನೇರು ಅತನ ಯುವಕರು ಆ ಒಂಜಿ ದುಶ್ಚಟದ್ದು ದೂರ ಹೋದು ದೇವರು ಸತ್ಯ ಧರ್ಮ ಇದು ಮಾತ ಒಗ್ಗಟ್ಟಾವಡ ಪಡೆದು ಎನ್ನರಡ್ಡ ಸಂದೇಶನು ಪ್ರಪಂಚಕ್ಕೆ ಸಮಾಧಾನವನ್ನು ಸಾರುವ ಹಬ್ಬವೇ ಕ್ರಿಸ್ತ ಜನನ. ಬೈಬಲ್ನ ಇಶಾಯನ ಪ್ರವಾದಿಯ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಲೋಕದ ಸಮಾಧಾನಕ್ಕೆ ಒಬ್ಬ ವ್ಯಕ್ತಿಯ ಅಗತ್ಯತೆ ಅದೇ. ಲೋಕ ಅನ್ನುವಾಗ ಯಾವುದೇ ಒಂದು ಗುಂಪು, ಯಾವುದೇ ಒಂದು ಸಮುದಾಯ, ಯಾವುದೇ ಒಂದು ಜನಾಂಗ ಅಲ್ಲ, ಸಮಸ್ತ ಮನುಕುಲ. ಇದನ್ನು ಆಲೋಚನೆ ಮಾಡುವಾಗ ಅಲ್ಲಿ ಬರೆದಿರುವಂಥ ಮಾತು, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತಿಸಲು.
ಆಡಳಿಸುವವನ ಬಾಹುನ ಮೇಲೆ ಇರುವುದು. ಅದ್ಭುತ ಸ್ವರೂಪನ ಆಲೋಚನಾ ಖರ್ಚಲು ಪರಾಕ್ರಮಿಯಾದ ದೇವರು, ನಿಚ್ಚನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಆತನ ಹೆಸರು. ಇದನ್ನು ಆಲೋಚನೆ ಮಾಡುವಾಗ ದೇವ ಮಗುವಾಗಿ ಲೋಕ ರಕ್ಷಕನಾಗಿ ಜನಿಸುವ ಯೇಸು ಕ್ರಿಸ್ತನ ಹೆಸರುಗಳು ಮತ್ತು ಬಿರುದುಗಳು, ಸಮಾಧಾನಾಧೀಶನಾದಂತಹ ಕ್ರಿಸ್ತನು ಸಭಾ ಕಾರ್ಯಕ್ರಮದ ಮೊದಲು ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ವೀಕ್ಷಿಸಿದೆವು. ಈ ಕಾರ್ಯಕ್ರಮ ವೀಕ್ಷಿಸುವಾಗ ಬೇರೆ ಬೇರೆ ರೀತಿಯಲ್ಲಿ ಯೇಸು ಕ್ರಿಸ್ತರ ಜನನ ಲೋಕಕ್ಕೆ ಯಾಕೆ ಆಯಿತು, ಯಾವ ಉದ್ದೇಶದಿಂದ ಆಯಿತು ಅನ್ನುವಂಥ ಸಂದೇಶ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಮಗೆ ಸಿಕ್ಕಿತು. ಈ ನಿಟ್ಟಿನಲ್ಲಿ ದೇವರು ಸಾರ್ವತ್ರಿಕವಾದವನು. ದೇವರು ನೀಡುವ ಸಮಾಧಾನವೇ ಸಾರ್ವತ್ರಿಕವಾದದ್ದು. ಈ ದಿನಗಳಲ್ಲಿ ನಮ್ಮ ಮನಗಳಲ್ಲಿ, ಅಂದರೆ ಮನಸ್ಸಿನಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ ಸಮಾಧಾನ ನಾವು ಹುಡುಕಬೇಕು. ಅವಳು ದಿಕ್ಕು, ಒಳಪೇಟೆದ ಮಾರ್ಕೆಟ್ ದಿಕ್ಕುವ ಅಥವಾ ಕುಡ್ಲದ ಮಾರ್ಕೆಟ್ ದಿಕ್ಕುವ ಅಥವಾ ನನಂಜಗಡೆ ದಿಕ್ಕುವ ಸಮಾಧಾನವನ್ನು ನಾಡನ್ ಕೋಪಿನ ಜನಕ್ಕೂ ಎಂಕುಲು ಹಚ್ಚು. ಸಮಾಧಾನ ಎಂಕುಲ ಒಟ್ಟಿಗೆ ಉಂಟು. ಎಂಕುಲ ಒಟ್ಟಿಗೆ ಇತ್ತಿನ ಸಮಾಧಾನನು ಎಂಕುಲು ವಾಸ ಮಲ್ಪುನ ನಿರಕರೇಟ ಅವೆಯನ್ನು ಪಟ್ಟುನ ಕರ್ಸವೆಯ ಎಂಕ್ಲಿ ಬೆರಳೆಣಿಕಿದ ಜನಕ್ಕೂ ಎಂಕಲ ಸಮಾಧಾನ ಹಾಳು ಮಲ್ಪರೆ ಉಪ್ಪನಾಗ ಅಕ್ಲೇನು ಗುರ್ತ ಮಲ್ತದು, ಅಕ್ಲೇನು ಎಂಕ್ಲೊಟ್ಟಿಗೂ ಸೇರಾದು ದಾನಾಂಡಿನಿಕ ಅಸಮಾಧಾನ ದಾಗಿಂಚ ಮಲ್ಪುವರು ಎಂಕ್ಲೊಟ್ಟು ಬಲ್ಲೆ ಅನ್ಪಿನ ಆಹ್ವಾನ ಎಂಕುಲು ಕೊಂಡ ಅಕ್ಕಳು ಎಂಕ್ಲೊಟ್ಟಿಗೂ ಸಮಾಧಾನ ಒಪ್ಪುನ. ಈ ಸಮಾಧಾನವೇ ಮನುಷ್ಯ ರೂಪದಲ್ಲಿ ಜನಿಸಿ ನಮ್ಮೊಂದಿಗೆ ವಾಸಿಸುತ್ತಿದೆ. ಅದುವೇ ಜಗರಕ್ಷಕನಾದ ಪ್ರಭು ಯೇಸು ಕ್ರಿಸ್ತ. ಎರಡನೇ ಮಾತಿಗೆ ನಾನು ಬರ್ತೇನೆ. ಕಡಿದು ಹೋದ ದೈವ ಮಾನವ ಸಂಬಂಧದ ಪುನಃ ಸ್ಥಾಪನೆಯ ಹಬ್ಬವೇ ಕ್ರಿಸ್ತ ಜಯಂತಿ. ನಾವು ನೋಡುವುದಾದ್ರೆ ಬೈಬಲ್ನಲ್ಲಿ ಏದೇನ್ ಸೋಫದ ಘಟನೆಯಲ್ಲಿ ಮೂಲ ಮಾತಾಪಿತರು ಅವಿಧೇಯರಾಗಿ ದೇವರಿಗೆ ಅವಿಧೇಯತೆ ತೋರುವ ಮೂಲಕ ಅವರು ದೇವ ಸಂಬಂಧವನ್ನು ಕಳಕೊಂಡು, ಈ ನಿಟ್ಟಿನಲ್ಲಿ ಬೈಬಲ್ನ ಲೂಕನ ಸುವರ್ತಮಾನ 2ನೇ ಅಧ್ಯಾಯ 10 ಮತ್ತು 11 ವಾಕ್ಯಗಳ ಮಾತು ಈ ರೀತಿಯಾಗಿ ಹೇಳ್ತದೆ. ಹೊಲದಲ್ಲಿ, ಗದ್ದೆಯಲ್ಲಿ, ತೋಟದಲ್ಲಿ ಕುರಿ ಕಾಯುವಂತ ಮಂದೆಗೆ ದೇವದೂತ ಸಾರಿದಂತ ಒಂದು ಸಂದೇಶ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತ. ಬೇರೆ ಅಲ್ಲಿ ಆ ಮಂದೆ ಕಾಯುವಂತ ಜನರು ಯಾವ ಸಮುದಾಯದವರು, ಯಾವ ಧರ್ಮದವರು, ಯಾವ ಜಾತಿಯವರು ಗೊತ್ತಿಲ್ಲ. ಆದ್ರೆ ಆ ಸಂದೇಶ ಅವರಿಗೆ ಸಿಕ್ಕಿತ್ತು. ಬಂಧನದ ಬಿಡುಗಡೆಗೆ ಆ ಸಂದೇಶ ಅವರಿಗೆ ಸಿಕ್ಕಿತ್ತು. ಆದುದರಿಂದ ಮನುಷ್ಯನ ಅವಿಧೇಚ್ಛೆಯಿಂದ ಕಡಿದು ಹೋದ ದೈವಮಾನವ ಸಂಬಂಧ ಪುನಃ ಈ ಮೂಲಕ ಸ್ಥಾಪನೆಯಾಗಿ ದೀನರ, ಶೋಷಿತರ, ಸಮಾಜ ಬಾಹಿರರ, ಸಮಾಜದ ಅಂಚಿನಲ್ಲಿರುವವರಿಗೆ ಯೇಸು ಕ್ರಿಸ್ತನ ಜನನದಿಂದ ಉಂಟಾದಂತಹ ಭರವಸೆ. ಆದುದರಿಂದ ಕ್ರಿಸ್ಮಸ್, ಕ್ರಿಸ್ತನ ಆರಾಧನೆ ಅದು ಬರೀ ಕ್ರೈಸ್ತ ಸಮುದಾಯಕ್ಕೆ ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಾವಿದರಲ್ಲಿ ಭಾಗಿಗಳು. ಆ ಮೂಲಕ ಸಂಭ್ರಮಿಸ್ತೇವೆ. ಈ ಸಂಭ್ರಮ ಬರೇ ಸೌಹಾರ್ದ ಕ್ರಿಸ್ಮಸ್ನಲ್ಲಿ ಮಾತ್ರ ಅಲ್ಲ, ನಾವು ಸಾಯುವ ತನಕ ಇರಬೇಕು ಅನ್ನುವಂಥದ್ದು ದೇವರ ಬಯಕೆ. ಮೂರನೇ ಮಾತು, ಲೋಕದ ರಕ್ಷಣೆಯನ್ನು ಸಾರುವ ಹಬ್ಬವೇ ಕ್ರಿಸ್ತ ಜಯಂತಿ. ಬೈಬಲ್ನ ವಾಕ್ಯ ಯೋಹಾನ 3:16 ದೇವರ ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವವನಾದು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟು.
ನಿತ್ಯ ಜೀವ, ಮೋಕ್ಷ, ಪರದೈಸು, ಸ್ವರ್ಗ, ಇದೆಲ್ಲವೂ ಕೂಡ ಪ್ರತಿಯೊಂದು ಧರ್ಮದ ಧಾರ್ಮಿಕ ಜೀವಿತದಲ್ಲಿರುವಂಥ ಒಂದು ಅಮೂಲ್ಯವಾದಂಥ ಸ್ಥಾನ. ನಾನು ಸಾಹಿತ್ಯ ಪಕ್ಕ ಒಡೆ ಪೋಪೆ ನಾನು ದೇವರನ್ನ ಕೈ ತಲುಪೋಡು, ದೇವರನ್ನ ಕೈ ತಲುಪೋಡ ನಂದ ಈ ಸೈ ಹಿಡ್ದುಂಡು ಈ ಲೋಕದ ಜೀವನ ಮಲ್ಪನಾಗ ದೇವರಿಗೆ ಸರಿಯಾದ ನಿನ್ನ ಜೀವನ ಮಲ್ತನ್ನ ನಿಕ್ಕ ಮೋಕ್ಷ ಖಂಡಿತ. ಆದ್ರೆ ಆ ಜೀವನ ಮಾಡಲಿಕ್ಕೆ ಈ ಲೋಕದ ಕೆಲವು ದುಷ್ಟ ಶಕ್ತಿಗಳು ನಮ್ಗೆ ಅಡ್ಡಿಪಡಿಸ್ತವೆ. ಆದುದರಿಂದ ಅನ್ಯಾಯ, ಅಕ್ರಮ, ಮೋಸ, ವಂಚನೆ ಇನ್ನಿತರ ಸಾಮಾಜಿಕ ಕೆಟ್ಟತನವನ್ನು ಮಾಡುವವರನ್ನು, ಇವುಗಳಿಂದ ಬಾಧಿಸಲ್ಪಡುವವರನ್ನು ರಕ್ಷಿಸುವ ದೇವರ ಶ್ರೇಷ್ಠ ಯೋಜನೆಯ ಕಾರ್ಯರೂಪವೇ ಕ್ರಿಸ್ತ ಜಯಂತಿ. ಇದಕ್ಕೆ ಯಾವ ತಾರತಮ್ಯ ಇಲ್ಲ, ಯಾರ ತಾರತಮ್ಯ ಆಗದು, ಅದು ಬಾರದು. ಆದುದರಿಂದ ಆಚೆ ದೇವರು, ಆಚನೆ ಯೇಸು ಕ್ರಿಸ್ತ. ಪ್ರೀತಿಸುವ ಸಹೋದರ ಸಹೋದರಿಯರೇ, ಕ್ರಿಸ್ಮಸ್ ಹಬ್ಬ, ಕ್ರಿಸ್ತ ಜಯಂತಿ, ಕ್ರಿಸ್ತ ಜನನ, ಈ ವಿಶೇಷವಾದಂತಹ ಸಂಜೆಯಲ್ಲಿ ಸವಾರದ ಕ್ರಿಸ್ಮಸ್ನ ಮೂಲಕ ನಾವೆಲ್ಲರೂ ಒಂದಾಗಿದ್ದೇವೆ. ಈ ಸವಾರದ ಕ್ರಿಸ್ಮಸ್ನಲ್ಲಿ ನನ್ನ ಈ ಪಾಲುಗಾರಿಕೆಗಾಗಿ ನನಗೆ ಕೊಟ್ಟಂತ ಈ ಅವಕಾಶಕ್ಕಾಗಿ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಮುಂಬರುವ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷ 2020 ಕ್ರಿಕೆಟ್ ಅನ್ನು ನೆನಪಿಟ್ಕೊಂಡ್ರೆ 2020 ಇಡೀ ವರ್ಷ ಅದು ನಮ್ಮ ಜೊತೆಗಿರ್ತದೆ. ಈ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನು, ಶುಭ ಹಾರೈಕೆಗಳನ್ನು ನಿಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ತಿಳಿಸುವನಾಗಿದ್ದೇನೆ. ಹಬ್ಬ ಒಂದು ನಿರ್ದಿಷ್ಟ ಧರ್ಮದವರು ಆಚರಿಸ್ತಾ ಇದ್ದರೆ, ಅವರು ಸಂತೋಷವನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರನ್ನು ಒಟ್ಟು ಸೇರಿಸಿಕೊಂಡು ಪರಸ್ಪರ ಪ್ರೀತಿಯನ್ನು ಹಂಚುವ, ಸ್ನೇಹವನ್ನು ಹಂಚುವ, ಜ್ಞಾನವನ್ನು ಹಂಚುವಂತಹ ಕೆಲಸ ಇಂತಹ ಕಾರ್ಯಕ್ರಮಗಳ ಮೂಲಕ ಆಗ್ತದೆ. ಪ್ರೀತಿ, ಸ್ನೇಹ, ಜ್ಞಾನ ಇವು ಹಂಚಿದಷ್ಟು ಹೆಚ್ಚಾಗ್ತದೆ, ಕಡಿಮೆ ಆಗುವುದಿಲ್ಲ ಹಂಚಿದರೆ. ಹಾಗೆ ಅದಕ್ಕೆ ನಾವು ಹೆಚ್ಚು ಅವಕಾಶವನ್ನು ಮಾಡಿಕೊಡ್ಬೇಕು. ಪ್ರಾಸ್ತಾವಿಕ ಭಾಷಣದಲ್ಲಿ ಈಗಾಗಲೇ ಹೇಳಿದರು, ಈ ಪ್ರದೇಶದಲ್ಲಿ ಸೌಹಾರ್ದತೆಗಾಗಿ ಅದೆಷ್ಟು ಕೆಲಸಗಳನ್ನು ಈ ಎಲ್ಲ ಸಂಘಟನೆಗಳು ಒಟ್ಟಿಗೆ ಸೇರಿ ಮಾಡ್ತಾ ಇದೆ ಎನ್ನುವುದರ ವಿಚಾರವಾಗಿ ಈ ಸಮಾಜಕ್ಕೆ ಅತ್ಯಂತ ಅಗತ್ಯವಾದಂತಹ ವಿಷಯದ ಕಡೆಗೆ ಗಮನ ಹರಿಸಿ ವಿಶೇಷ ಕಾಳಜಿಯೊಂದಿಗೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈ ಕ್ರಿಸ್ಮಸ್ ಸಂಭ್ರಮ ಅಂತ ಹೇಳುವಾಗ ಯೇಸು ಕ್ರಿಸ್ತ ಅವರ ಜನ್ಮ ದಿನಾಚರಣೆ ಆಗಿರ್ತದೆ. ಯೇಸು ಕ್ರಿಸ್ತರಿಗೆ ಇಸ್ಲಾಮಿನಲ್ಲಿ ಅತ್ಯಂತ ಉನ್ನತವಾದ ಸ್ಥಾನ ಇದೆ. ನಾವು ಅವರನ್ನು ಇವರು ಶ್ರೇಷ್ಠ ಪ್ರವಾದಿ ಅಂತ ಹೇಳಿ ನಂಬುತ್ತೇವೆ. ಈ ಜಗತ್ತಿನಲ್ಲಿ ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಸುಮಾರು 1,24,000 ಪ್ರವಾದಿಗಳು ನಿಯುಕ್ತಿಗೊಳಿಸಲ್ಪಟ್ಟಿದ್ದಾರೆ ಅಂತ ಹೇಳಿ ನಾವು ನಂಬುತ್ತೇವೆ. ಆ ಪ್ರವಾದಿಗಳ ಪೈಕಿ 5 ಮಂದಿ ಶ್ರೇಷ್ಠ ಪ್ರವಾದಿಗಳು ಅಂತ ಇದ್ದಾರೆ. ಆ 5 ಮಂದಿ ಶ್ರೇಷ್ಠ ಪ್ರವಾದಿಗಳಲ್ಲಿ ಯೇಸು ಕ್ರಿಸ್ತ ಕೂಡ ಒಬ್ಬರು. ಮತ್ತೆ ಈ ಪ್ರವಾದಿತ್ವ ಅಂತ ಹೇಳುವಂಥದ್ದು ಬಹಳ ಉನ್ನತವಾದ ಪದವಿ. ಅದು ಯಾರು ಸ್ವಯಂ ಪರಿಶ್ರಮದಿಂದ ಗಳಿಸುವಂತಹದ್ದಲ್ಲ, ಅಥವಾ ಒಂದು ಪ್ರದೇಶದ ಜನರು ಒಟ್ಟು ಸೇರಿ ನಮ್ಮಲ್ಲಿ ಯಾರು ಪ್ರವಾದಿಯಾಗಬೇಕು ಅಂತ ತೀರ್ಮಾನ ಮಾಡಿ ಹಾಗೆ ಒಂದು ಪಟ್ಟ ನೀಡುವಂತಹದ್ದಲ್ಲ. ಅದು ಬದಲಾಗಿ ಪ್ರವಾದಿ ಅಂತ ಹೇಳುವಂತಹದ್ದು ಸಕಲ ಮನುಷ್ಯರನ್ನು ಸೃಷ್ಟಿಸುವಂತಹ ಸೃಷ್ಟಿಕರ್ತ ನೀಡುವಂತಹ ಪದವಿ. ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಸೃಷ್ಟಿಕರ್ತನು ಮಾಡುವಂತಹ ಒಂದು ವ್ಯವಸ್ಥೆ ಆ ಪ್ರವಾದಿಗಳಿಗೆ ದಿವ್ಯ ಸಂದೇಶವನ್ನು ಅವತೀರ್ಣಗೊಳಿಸಿ ಅವರು ಜನರಿಗೆ ದೈವಿಕ ಶಿಕ್ಷಣವನ್ನು ಬೋಧಿಸುವಂತಹ ಒಂದು ವ್ಯವಸ್ಥೆ ಆಗಿರ್ತದೆ. ಹಾಗೆ ಬಂದ ಪ್ರವಾದಿಗಳು ಹಲವಾರು ಮಂದಿ ಇದ್ದಾರೆ. ನಾವು ನಂಬುತ್ತೇವೆ ಖಂಡಿತವಾಗಿ ಭಾರತ ದೇಶದಲ್ಲಿ ಕೂಡ ಹಲವಾರು ಮಂದಿ ಪ್ರವಾದಿಗಳು ಬಂದಿದ್ದಾರೆ.
ಆದರೆ ಆ ಪ್ರವಾದಿಗಳು ಯಾರು ಅಂತ ನಮಗೆ ನಿಖರವಾಗಿ ತಿಳಿಯುವಂತಹ ಚಾರಿತ್ರಿಕ ದಾಖಲೆಗಳು ನಮ್ಮ ಬಳಿಯಲ್ಲಿ ಇಲ್ಲ. ಆದರೆ ಎಲ್ಲ ಪ್ರವಾದಿಗಳು ತಂದಂತಹ ಸಂದೇಶ ಒಂದೇ ಆಗಿತ್ತು ಅಂತ ನಾವು ನಂಬುತ್ತೇವೆ. ಆ ಪ್ರವಾದಿಗಳ ಪೈಕಿ ಕೊನೆಯವರು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹಾಗೆ ಎಲ್ಲ ಪ್ರವಾದಿಗಳ ಸಂದೇಶ ಒಂದೇ ಆಗಿತ್ತು. ಅವರು ಕಲಿಸಿದಂತಹ ಚಿಂತನೆಗಳು ಖಂಡಿತವಾಗಿಯೂ ಮಾನವ ಸಮುದಾಯಕ್ಕೆ ಒಳಿತನ್ನು ನೀಡುವಂತಹದ್ದಾಗಿರುತ್ತದೆ, ಇಹದಲ್ಲೂ ಪರದಲ್ಲೂ. ಆದರೆ ಈ ಪ್ರವಾದಿಗಳ ಯಾವುದೇ ಫೋಟೋ ನಮ್ಮ ಬಳಿಯಲ್ಲಿಲ್ಲ. ಯಾಕಂದ್ರೆ ಪ್ರವಾದಿಗಳ ಫೋಟೋ ಇಡ್ಲಿಕ್ಕೆ ನಮಗೆ ಅವಕಾಶ ಇಲ್ಲ. ಪ್ರವಾದಿ ಮುಹಮ್ಮದರ ಫೋಟೋವನ್ನು ಕೂಡ ನಿಮಗೆ ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮಗೆ ಪ್ರವಾದಿಗಳನ್ನು ಆರಾಧ್ಯ ಮೂರ್ತಿಗಳಾಗಿ ಕಾಣಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈಗಾಗಲೇ ಹೇಳಿದಂತೆ ಎಲ್ಲರನ್ನು ಸೃಷ್ಟಿಸಿದವನು ಒಬ್ಬನು, ಏಕದೇವತ್ವ ಎಲ್ಲರೂ ಒಪ್ಪುವಂತಹ ಒಂದು ವಿಚಾರ. ಆ ಏಕದೇವನನ್ನು ಆರಾಧಿಸಬೇಕು ಎನ್ನುವಂತಹ ಸಂದೇಶವನ್ನು ಪ್ರವಾದಿಗಳು ನೀಡಿದರು. ಆ ದೇವರನ್ನು ಆರಾಧಿಸಬೇಕಾದಂತಹ ವಿಧಾನವನ್ನು ಅವರು ಕಲಿಸಿಕೊಟ್ಟರು. ಅದರ ಜೊತೆಗೆ ಮನುಷ್ಯರೊಂದಿಗೆ ಯಾವ ರೀತಿ ವರ್ತಿಸಬೇಕು ಎನ್ನುವುದನ್ನು ಅವರು ಕಲಿಸಿಕೊಟ್ಟರು. ಧರ್ಮದ ಕಲ್ಪನೆ ಕೇವಲ ಆರಾಧನೆಗಳಿಗೆ ಅವರು ಸೀಮಿತಗೊಳಿಸಲಿಲ್ಲ. ಬದಲಾಗಿ ಧರ್ಮಕ್ಕೆ ವಿಶಾಲವಾದಂತಹ ಒಂದು ಕಲ್ಪನೆಯನ್ನು ಅವರು ನೀಡಿದರು. ಅದರಲ್ಲಿ ಮಾನವೀಯ ಮೌಲ್ಯಗಳಿರಬೇಕು, ಸಾಮಾಜಿಕ ಕಳಕಳಿ ಇರಬೇಕು, ಮನುಷ್ಯ ಸಂಬಂಧಗಳು ಸುದೃಢ ಆಗಬೇಕು. ನಿಮ್ಮ ಧಾರ್ಮಿಕತೆಯನ್ನು ಅಳೆಯುವ ಮಾನದಂಡ ಕೇವಲ ಆರಾಧನಾ ಕರ್ಮಗಳಲ್ಲ, ಬದಲಾಗಿ ಮನುಷ್ಯ ಸಂಬಂಧಗಳು ಕೂಡ ನಿಮ್ಮ ಧಾರ್ಮಿಕತೆಯನ್ನು ಅಳೆಯುವ ಮಾನದಂಡ ಅಂತ ಪ್ರವಾದಿಗಳು ಕಲಿಸಿಕೊಟ್ಟರು. ಅನಾಥರನ್ನು ಹೊರಗಟ್ಟುವಂತಹ ವ್ಯಕ್ತಿ, ಅನಾಥರ ಮೇಲೆ ದಬ್ಬಾಳಿಕೆಯನ್ನು ಮಾಡುವಂತಹ ವ್ಯಕ್ತಿ, ಅವನು ಧರ್ಮವನ್ನು ನಿರಾಕರಿಸುವವನು ಅಂತ ಪವಿತ್ರ ಕುರಾನ್ ಹೇಳಿತ್ತು. ಬಡವರಿಗೆ ಆಹಾರ ನೀಡಲು ಪ್ರೇರೇಪಿಸುವಂತಹ ವ್ಯಕ್ತಿ, ಅವನಲ್ಲಿ ಧರ್ಮ ಇಲ್ಲ ಅಂತ ಕುರಾನ್ ಹೇಳಿತ್ತು. ಸಣ್ಣ ಸಣ್ಣ ಉಪಕಾರಗಳನ್ನು ಕೂಡ ಜನರಿಗೆ ತಡೆಯುವಂತಹ ವ್ಯಕ್ತಿ ಧರ್ಮ ಇಲ್ಲದವನು ಅಂತ ಕುರಾನ್ ಹೇಳಿತ್ತು. ಮಾತ್ರವಲ್ಲ, ನಿಮ್ಮ ಧರ್ಮವನ್ನು ಅಳೆಯುವ ಮಾನದಂಡ ನಿಮ್ಮ ನೆರೆಕರೆಯವರೊಂದಿಗೆ ನಿಮ್ಮ ಸಂಬಂಧ ಯಾವ ರೀತಿ ಇರ್ತದೆ ಎನ್ನುವ ಆಧಾರದಲ್ಲಿ ಆಗಿರುತ್ತದೆ ಅಂತ. ನಾನು ನಿಜವಾಗಿ ಒಬ್ಬ ಧಾರ್ಮಿಕ ವ್ಯಕ್ತಿಯಿಂದ ಗುರುತಿಸಲ್ಪಡಬೇಕಿದ್ರೆ ನನ್ನ ನೆರೆಕರೆಯಲ್ಲಿರುವಂತಹ ಹಿಂದೂ ಆಗಲಿ, ಕ್ರೈಸ್ತರಾಗಲಿ, ಮುಸ್ಲಿಂ ಆಗಲಿ, ಯಾವುದೇ ಧರ್ಮದವರಾಗಲಿ ಅವನು ನನ್ನ ಬಗ್ಗೆ ನಿರ್ಭೀತನಾಗಿರಬೇಕು. ನಾನು ಅವನಿಗೆ ವಂಚನೆ ಮಾಡಬಹುದೆಂದೋ ಅವನ ಮೇಲೆ ಆಕ್ರಮಣ ಮಾಡಬಹುದೆಂದೋ ಯಾವ ಭಯವು ನನ್ನ ಬಗ್ಗೆ ಅವನಿಗೆ ಇರಬಾರದು. ನಿಜವಾಗಿಯೂ ನಾನು ಧಾರ್ಮಿಕ ವ್ಯಕ್ತಿಯಾಗಿದ್ದರೆ ಅದು ಧರ್ಮವನ್ನು ಅಳೆಯುವಂತಹ ಮಾನದಂಡ ಅಂತ ಪ್ರವಾದಿಗಳು ಕಲಿಸಿಕೊಟ್ಟರು. ಹಾಗೆ ಮಾನವೀಯ ಅನುಕಂಪ ನಿಮ್ಮಲ್ಲಿರಬೇಕು. ಅದೇ ರೀತಿ ನಮ್ಮ ಪರಸ್ಪರ ಸಂಬಂಧದ ಬಗ್ಗೆ ಪ್ರವಾದಿಗಳು ಹೇಳಿದಂತಹ ಒಂದು ತತ್ವ, ಜನರು ನಿಮ್ಮೊಂದಿಗೆ ಯಾವ ರೀತಿ ವರ್ತಿಸಬೇಕು ಎಂದು ನೀವು ಆಗ್ರಹಿಸುತ್ತೀರೋ ಆ ರೀತಿ ಜನರೊಂದಿಗೆ ನೀವು ವರ್ತಿಸಿರಿ ಅಂತ. ಹಾಗೆ ಎಲ್ಲರನ್ನು ನಮ್ಮವರಾಗಿ ಕಾಣುವಂತಹ ಒಂದು ಚಿಂತನೆಯನ್ನು ಪ್ರವಾದಿಗಳು ಕಲಿಸಿಕೊಟ್ಟದ್ದು. ಆದರೆ ಯಾವಾಗ ಈ ಧಾರ್ಮಿಕತೆ ಕೋಮುವಾದವಾಗಿ ಬದಲಾಗಿ ಬಿಡ್ತದೋ ಆಗ ಧರ್ಮದ ಮೌಲ್ಯಗಳು ನಾಶವಾಗಿ ಹೋಗ್ತದೆ. ಎಲ್ಲ ಧರ್ಮಗಳ ಮುಖ್ಯ ಮೌಲ್ಯವಾದಂತಹ ಸತ್ಯ, ಇದು ಒಬ್ಬ ಕೋಮುವಾದಿ ಆದಂತಹ ವ್ಯಕ್ತಿಗೆ ಆ ಸತ್ಯವನ್ನು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವನು ಕೆಲವೊಮ್ಮೆ ಇತರರೊಂದಿಗೆ ದ್ವೇಷದ ಕಾರಣದಿಂದಾಗಿ ಅವನು ಸುಳ್ಳನ್ನು ಪ್ರಚಾರ ಮಾಡ್ತಾನೆ. ಧರ್ಮದ ಮುಖ್ಯವಾದಂತಹ ಮೌಲ್ಯ ಸತ್ಯ ಎನ್ನುವಂತಹದ್ದು ನಾಶವಾಗಿ ಹೋಗ್ತದೆ. ಅದೇ ರೀತಿ ಕೋಮು ಪಕ್ಷಪಾತಕ್ಕೆ ಬಲಿಯಾಗುವಂತಹ ವ್ಯಕ್ತಿ ಅವನು ನ್ಯಾಯದ ಪಕ್ಷ ವಹಿಸುವುದಿಲ್ಲ. ನ್ಯಾಯ ಎನ್ನುವಂತಹದ್ದು ಇಲ್ಲ ಇರುವಂತಹ ಎಲ್ಲ ಧರ್ಮಗಳ ಮುಖ್ಯವಾದಂತಹ ಒಂದು ಮೌಲ್ಯ ಆಗಿದೆ. ಒಬ್ಬನು ತಪ್ಪು ಮಾಡಿದಾಗ ಅವನು ನನ್ನ ಪಕ್ಷದವನು ಎಂಬ ಕಾರಣಕ್ಕಾಗಿ ಅವನಿಗೆ ಬೆಂಬಲವಾಗಿ ನಿಲ್ಲುವಂತಹ ಕೋಮುವಾದ. ಇದರಿಂದಾಗಿ ಧರ್ಮದ ಮುಖ್ಯ ಮೌಲ್ಯವಾದಂತಹ ನ್ಯಾಯ ಎನ್ನುವಂತಹದ್ದು ನಷ್ಟವಾಗಿ ಬಿಡುತ್ತದೆ. ಮಾನವೀಯ ಅನುಕಂಪ ಎನ್ನುವಂತಹದ್ದು ಧರ್ಮದ ಮುಖ್ಯವಾದಂತಹ ಅಂಶ. ಹಾಗೆ ನೀವು ಕೋಮುವಾದದಿಂದ ಮುಕ್ತವಾಗಿರಬೇಕು ಅಂತ ಪ್ರವಾದಿಗಳು ಕಲಿಸಿಕೊಟ್ಟಿರುವಂತಹದ್ದು. ಮನುಷ್ಯನಿಗೆ ಮನುಷ್ಯ ಎನ್ನುವಂತಹ ಗೌರವದ ಸ್ಥಾನಮಾನವನ್ನು ನೀಡಬೇಕು. ಒಮ್ಮೆ ಓರ್ವ ಯಹೂದಿಯ ಶವಯಾತ್ರೆ ನಡೆಯುತ್ತಾ ಇತ್ತು. ಆ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎದ್ದು ನಿಂತರು. ಎದ್ದು ನಿಂತಹ ಸಂದರ್ಭದಲ್ಲಿ ಅನುಯಾಯಿಗಳು ಕೇಳಿದ್ರು, ಓರ್ವ ಯಹೂದಿಯ ಶವ ಅಲ್ಲದೆ ಅಂತ ಕೇಳಿದ್ರು.
ಆದರೆ ಪ್ರವಾದಿಯವರು ಹೇಳಿದ್ದು ಒಬ್ಬ ಮನುಷ್ಯನಲ್ಲವೇ ಅಂತ ಹೇಳಿ. ಮನುಷ್ಯನಿಗೆ ಮನುಷ್ಯ ಎನ್ನುವಂತಹ ಗೌರವದ ಸ್ಥಾನಮಾನವನ್ನು ನೀಡಬೇಕು. ಪವಿತ್ರ ಕುರಾನ್ ಹೇಳುತ್ತದೆ, ವಲಕದ್ ಕರ್ರಮ್ನ ಬನಿ ಆದಮ್, ಆದಮರ ಸಂತತಿಗಳಿಗೆ ನಾವು ಗೌರವವನ್ನು ದಯಪಾಲಿಸಿದ್ದೇವೆ ಅಂತ ಹೇಳಿ. ಆದಮರ ಸಂತತಿಗಳು ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಮನುಷ್ಯರು. ಪ್ರಥಮ ಮನುಷ್ಯ, ಈ ಜಗತ್ತಿನಲ್ಲಿ ಸೃಷ್ಟಿಸಲ್ಪಟ್ಟಂತಹ ಪ್ರಥಮ ಮನುಷ್ಯ ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರಾಗಿದ್ದಾರೆ. ಈ ಜಗತ್ತಿನಲ್ಲಿರುವಂತಹ ಎಲ್ಲ ಮನುಷ್ಯರು ಯಾವ ಗೋತ್ರದವನಾಗಿದ್ದರು, ಯಾವ ಜನಾಂಗದವನಾಗಿದ್ದರು, ಯಾವ ಬಣ್ಣದವನಾಗಿದ್ದರು, ಯಾವ ರೂಪದವನಾಗಿದ್ದರು, ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರ ಸಂತತಿಯವರಾಗಿದ್ದಾರೆ. ಆದಮ್ ಅಲೈಹಿಸ್ಸಲಾಂ ಪ್ರಥಮವಾಗಿ ಸೃಷ್ಟಿಸಲ್ಪಟ್ಟಂತಹ ಮನುಷ್ಯ ಎಲ್ಲರ ತಂದೆಯವರು. ಹಜರತ್ ಈಸಾ, ಯೇಸು ಕ್ರಿಸ್ತ, ಪವಿತ್ರ ಕುರಾನ್ನಲ್ಲಿ ಅವರ ಹೆಸರು ಈಸಬನು ಮರಿಯಂ ಅಂತ ಇದೆ. ಅವರು ಹುಟ್ಟಿದ್ದೇ ಒಂದು ಪವಾಡ. ಅವರ ತಾಯಿ ಅವರನ್ನು ಗರ್ಭಧರಿಸಿದ ಯಾವುದೇ ಪುರುಷರ ಸ್ಪರ್ಶ ಇಲ್ಲದೆ ಆಗಿತ್ತು. ಆದ್ದರಿಂದ ಆ ತಾಯಿ ಮಹಿಳೆಯರ ಪೈಕಿ ಜಗತ್ತಿನ ಅತ್ಯಂತ ಶ್ರೇಷ್ಠ ಮಹಿಳೆ ಅಂತ ಹೇಳಿ ಕುರಾನ್ ಪ್ರಸ್ತಾಪಿಸ್ತದೆ. ಮರಿಯಂ ಎಂದು ಅವರ ಹೆಸರಿರುವಂತಹದ್ದು. ಯಾಕಂದ್ರೆ ಓರ್ವ ಹೆಣ್ಣು ಅನುಭವಿಸುವಂತಹ ಅಪಮಾನದ ನೋವನ್ನು ಅವರು ಅನುಭವಿಸಿದ್ದಾರೆ. ಅತ್ಯಂತ ಸಚ್ಚಾರಿತ್ಯವಂತ ಹೆಣ್ಣು ಅಂತ ಹೇಳಿ ಕುರಾನ್ ಅವರ ಬಗ್ಗೆ ಹೇಳುತ್ತದೆ. ಆದರೆ ಅವರು ಆ ಸಮಾಜದಲ್ಲಿ ಅವರು ಅಪಮಾನವನ್ನು ಎದುರಿಸಬೇಕಾಗಿ ಬಂದಿತ್ತು. ಈಸಾ ಅವರನ್ನು ಹೆತ್ತ ಕಾರಣಕ್ಕಾಗಿ ಎಲ್ಲ ವ್ಯಕ್ತಿಗಳ ಹೆಸರನ್ನು ತಂದೆಯೊಂದಿಗೆ ಜೋಡಿಸಲಾಗ್ತದೆ. ಯೇಸು ಕ್ರಿಸ್ತರ ಹೆಸರನ್ನು ಪವಿತ್ರ ಕುರಾನ್ನಲ್ಲಿ ಈಸಬನು ಮರಿಯಂ ಅಂತ ಹೇಳಲಾಗಿದೆ. ಯಾಕೆಂದರೆ ಅವರಿಗೆ ತಂದೆ ಇಲ್ಲ, ಓರ್ವ ಪುರುಷನ ಸ್ಪರ್ಶ ಇಲ್ಲದೆ ಆ ತಾಯಿ ಅವರನ್ನು ಗರ್ಭಧರಿಸಿದ್ದರು. ಅವರ ಜೀವನದಲ್ಲಿ ಹಲವಾರು ಪವಾಡಗಳು ಉಂಟಾಗಿತ್ತು ಅಂತ ಕುರಾನ್ ಹೇಳುತ್ತದೆ. ಮತ್ತು ನಮ್ಮ ವಿಶ್ವಾಸ ಪ್ರಕಾರ ಅವರು ಮರಣ ಹೊಂದಲಿಲ್ಲ, ದೇವರು ತನ್ನ ಕಡೆಗೆ ಅವರನ್ನು ಎತ್ತಿಕೊಂಡನು ಅಂತ ಹೇಳಿ. ಮತ್ತೆ ಪುನರುತ್ಥಾನದ ಪ್ರಳಯ ಕಾಲದಕ್ಕಿಂತ ಮುಂಚೆ ಈ ಜಗತ್ತಿಗೆ ಅವರು ಪುನಃ ಆಗಮಿಸ್ತಾರೆ ಎನ್ನುವಂತಹ ವಿಶ್ವಾಸ ಕೂಡ ನಮಗೆ ಇದೆ. ಬಹಳ ಶ್ರೇಷ್ಠವಾದಂತಹ ಸ್ಥಾನಮಾನ, ಗೌರವಾರ್ಹವಾದಂತಹ ಸ್ಥಾನಮಾನ ಅವರಿಗಿದೆ. ಆದ್ದರಿಂದ ಪ್ರವಾದಿಗಳ ಸಂದೇಶವನ್ನು ನಾವು ಅಧ್ಯಯನ ಮಾಡಿದರೆ, ಮಹಾಪುರುಷರ ಸಂದೇಶಗಳನ್ನು ಅಧ್ಯಯನ ಮಾಡಿದರೆ ಖಂಡಿತವಾಗಿ ಅವರು ಸಾಮಾಜಿಕ ಕಳಕಳಿಯುಳ್ಳ, ಮಾನವೀಯ ಮೌಲ್ಯಗಳುಳ್ಳ ಧಾರಾಳ ಬೋಧನೆಗಳನ್ನು ನಮಗೆ ನೀಡಿದ್ದಾರೆ. ಆ ಬೋಧನೆಗಳನ್ನು ನಾವು ಮೈಗೂಡಿಸಿಕೊಳ್ಳುತ್ತೇವೆಂದಾದರೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ನಮಗೆ ಸಾಧ್ಯ ಇದೆ. ಇಲ್ಲಿರುವಂತಹ ಎಲ್ಲ ಧರ್ಮಗಳು ಕಲಿಸುವಂತಹ ಆ ಶಿಕ್ಷಣವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಪ್ರತಿಯೊಂದು ಧರ್ಮದವರು ಸರಿಯಾದ ರೀತಿಯಲ್ಲಿ ಆ ಧರ್ಮದಲ್ಲಿರುವಂತಹ ಮಾನವೀಯ ಮೌಲ್ಯಗಳನ್ನು, ಸಾಮಾಜಿಕ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಅವರು ಮೈಗೂಡಿಸಿಕೊಳ್ಳುತ್ತಾರೆಂದಾದರೆ ಖಂಡಿತವಾಗಿ ಒಂದು ಸುಭದ್ರವಾದಂತಹ ಸಮಾಜವನ್ನು ನಮಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸೌಹಾರ್ದಯುತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಾಧ್ಯ. ನಾವು ಈ ಜಗತ್ತಿನಲ್ಲಿ ಯಾರೂ ಕೂಡ ಅರ್ಜಿ ಹಾಕಿ ಬಂದವರಲ್ಲ. ನಾವು ಯಾವ ಪ್ರದೇಶದಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಯ ಮಕ್ಕಳಾಗಿ ಜನಿಸಬೇಕು, ಯಾವ ರೂಪದಲ್ಲಿರಬೇಕು, ಯಾವ ಬಣ್ಣದವರಾಗಬೇಕು, ನಾವು ಯಾರು ತೀರ್ಮಾನಿಸಿದ್ದಲ್ಲ. ಸೃಷ್ಟಿಕರ್ತನ ತೀರ್ಮಾನದಂತೆ ನಾವು ಬಂದಿದ್ದೇವೆ. ಆ ಸೃಷ್ಟಿಕರ್ತನ ತೀರ್ಮಾನದಂತೆ ನಾವು ಪುನಃ ಈ ಲೋಕವನ್ನು ಬಿಟ್ಟು ಹೋಗಬೇಕಾಗ್ತದೆ. ಆ ಕೊಟ್ಟಿರುವಂತಹ ಈ ಸೀಮಿತವಾದಂತಹ ಅವಧಿಯಲ್ಲಿ ನಮಗೆ ಎಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಿಕೊಂಡು ನಾವು ಈ ಜಗತ್ತಿಗೆ ವಿದಾಯ ಹೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ಜನರಿಗೆ ಒಳಿತಾಗುವುದನ್ನು ಬಿಟ್ಟು ಹೋಗಬೇಕು. ಇದು ಪ್ರವಾದಿಗಳು ನಮಗೆ ಕಲಿಸಿಕೊಟ್ಟಂತಹ ಶಿಕ್ಷಣ. ನೀವು ಈ ಜಗತ್ತನ್ನು ಬಿಟ್ಟು ಹೋಗುವ, ಒಳ್ಳೆಯದನ್ನು ಬಿಟ್ಟು ಹೋಗಿ. ಯಾಕೆಂದರೆ ನಿಮ್ಮ ಸೃಷ್ಟಿಕರ್ತನ ಮುಂದೆ ನೀವು ಒಂದು ದಿನ ಹಾಜರುಗೊಳ್ಳಲಿಕ್ಕಿದ್ದೀರಿ. ನಿಮ್ಮ ಜೀವನದ ಲೆಕ್ಕಾಚಾರವನ್ನು ಅವನ ಮುಂದೆ ಸಮರ್ಪಿಸಲಿಕ್ಕಿದ್ದೀರಿ. ಅವತ್ತು ನೀವು ಮಾಡಿದಂತಹ ಒಳ್ಳೆಯ ಕರ್ಮಗಳಿಗೆ ಮೇಲೆ ಅವರು ಪ್ರತಿಫಲ ಕೊಡ್ತಾನೆ, ನೀವು ಮಾಡಿದಂತಹ ತಪ್ಪುಗಳಿಗೆ ಅವರು ಶಿಕ್ಷೆ ಕೊಡ್ತಾನೆ. ಆದ್ದರಿಂದ ನೀವು ಇರುವಷ್ಟು ಕಾಲ, ನಿಮಗೆ ಆಯುಷ್ಯ ಇದ್ದಷ್ಟು ಕಾಲ ಈ ಸಮಾಜದಲ್ಲಿ ನೀವು ಒಳಿತನ್ನು ಮಾಡಿ, ಸಮಾಜಕ್ಕೆ ಒಳ್ಳೆಯದನ್ನು ಬಿಟ್ಟು ಹೋಗಿ. ನೀವು ಸಮಾಜಕ್ಕೆ ಒಳ್ಳೆಯದನ್ನು ಬಿಟ್ಟು ಹೋಗುತ್ತೀರೆಂದಾದರೆ ಎಲ್ಲಿಯ ತನಕ ಸಮಾಜಕ್ಕೆ ಅದನ್ನು ಪ್ರಯೋಜನ ಲಭಿಸ್ತಾ ಇರ್ತದೆಯೋ ಅಲ್ಲಿಯ ತನಕ ನೀವು ಮರಣ ಹೊಂದಿದರೂ ಕೂಡ ನಿಮ್ಮ ಖಾತೆಗೆ ಅದರ ಪುಣ್ಯ ಫಲಗಳು ಜಮೆಯಾಗ್ತದೆ ಅಂತ ಅವರು ಕಲಿಸಿಕೊಟ್ಟರು. ಅದೇ ರೀತಿ ನೀವು ಹಾನಿಕಾರಕವಾದನ್ನು ಬಿಟ್ಟು ಹೋಗ್ತೀರಿ ಅಂತ ಹೇಳಿದರೆ, ದ್ವೇಷವನ್ನು ಬಿಟ್ಟು ಹೋಗುತ್ತೀರೆಂದಾದರೆ ಎಲ್ಲಿಯ ತನಕ ಸಮಾಜ ಅದರ ನೋವನ್ನು, ನಷ್ಟವನ್ನು ಅನುಭವಿಸ್ತಾ ಇರ್ತದೆಯೋ ಅಲ್ಲಿಯ ತನಕ ನಿಮ್ಮ ಖಾತೆಗೆ ಅದರ ಪಾಪ ಫಲಗಳು ಜಮೆಯಾಗ್ತಾ ಇರ್ತದೆ ಎನ್ನುವಂತಹ ಎಚ್ಚರಿಕೆಯನ್ನು ಅವರು ನೀಡಿದ್ದಾರೆ. ಆದ್ದರಿಂದ ನಮ್ಮ ಮನಸ್ಸು ಸ್ವಚ್ಛಗೊಳ್ಳಬೇಕು, ಅಹಂಭಾವದಿಂದ ಮುಕ್ತವಾಗಿರಬೇಕು, ದ್ವೇಷದಿಂದ ಮುಕ್ತವಾಗಿರಬೇಕು. ನಾವು ಎಲ್ಲರೊಂದಿಗೆ ಪ್ರೀತಿಯೊಂದಿಗಿದ್ದರೆ, ಎಲ್ಲರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡರೆ ಖಂಡಿತವಾಗಿ ನಮ್ಮ ಮನಸ್ಸಿಗೆ ಸಂತೋಷ ಆಗಬಹುದು, ಮನಸ್ಸಿಗೆ ನೆಮ್ಮದಿ ಲಭಿಸಬಹುದು.
ಯಾರ ಮನಸ್ಸಿನಲ್ಲಿ ದ್ವೇಷ ಇರ್ತದೆಯೋ ಅವನಿಗೆ ನೆಮ್ಮದಿಯಿಂದ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳ ಮೂಲಕ ನಾವು ಸಮಾಜಕ್ಕೆ ಸದ್ಭಾವನೆಯ ಸಂದೇಶವನ್ನು ನೀಡುವಂತಹ ಕೆಲಸವನ್ನು ಮಾಡಬೇಕು. ಅದು ಎಲ್ಲ ಧರ್ಮದವರು ಒಟ್ಟು ಸೇರಿ ಮಾಡಬೇಕು. ಇಲ್ಲಿರುವಂತಹ ಬಹುತೇಕ ಮಂದಿ ಒಂದಲ್ಲ ಒಂದು ಧರ್ಮವನ್ನು ಪ್ರೀತಿಸುವವರಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಅವನವನಿಗೆ ಅವನವನ ಧರ್ಮ ಶ್ರೇಷ್ಠ ಆಗಿರ್ತದೆ. ಆ ಧರ್ಮದ ಮೌಲ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಒಳ್ಳೆಯ ಜೀವನವನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡಬೇಕು. ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಈ ಎಲ್ಲ ಸಂಘಟಕರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಮಾತುಗಳನ್ನು ಆಲಿಸಿದಂತಹ ತಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದಕ್ಕೆ ಕೆಲಸ ಮಾಡಿದಂತ ಎಲ್ಲರಿಗೂ ದೀರ್ಘಾಯುಷ್ಯವನ್ನು ಆರೋಗ್ಯವನ್ನು ಆ ಸೃಷ್ಟಿಕರ್ತನು ತಮಗೆಲ್ಲರಿಗೂ ದಯಪಾಲಿಸಲಿ. ಪ್ರಪ್ರಥಮವಾಗಿ ಪರಲೋಕದಲ್ಲಿ ಇರಬೇಕಾದಂತಹ ದೇವಕುಮಾರ ಧರೆಗಿಳಿದು ಬಂದಿದ್ದಾನೆ. ಆತ ಈ ಭೂಲೋಕದ ಜನರೊಡನೆ ಬೆರೆತು ಅಡ್ಜಸ್ಟ್ ಮಾಡಿಕೊಂಡಿದ್ದಾನೆ. ವೇದಿಕೆಯನ್ನು ನೋಡಿ, ನೆರೆದಿರುವವರನ್ನು ನೋಡಿರಿ. ವೇದಿಕೆಯಲ್ಲಿ ಸರ್ವಧರ್ಮರಿದ್ದಾರೆ, ವಿವಿಧ ರಾಜಕೀಯ ಪಂಗಡಗಳಿಗೆ ಸೇರಿದವರಿದ್ದಾರೆ. ಆದರೆ ಈ ವೇದಿಕೆಗೆ ಬರುವಾಗ ನಮ್ಮಲ್ಲಿ ಅಂತಹ ಮನೋಭಾವವಿಲ್ಲ. ಬದಲಾಗಿ ನಾವೆಲ್ಲರೂ ಒಬ್ಬರೊಡನೆ ಸೇರಿ ಅಡ್ಜಸ್ಟ್ ಮಾಡಿ ಜೀವಿಸ್ತಾ ಇದ್ದೇವೆ. ಅದಂತೂ ಖಂಡಿತವಾಗಿ ಒಂದು ಸಂತೋಷದ ವಿಷಯ ಎಂದು ನಾನು ಉಲ್ಲೇಖ ಮಾಡಲು ಇಚ್ಛಿಸುತ್ತೇನೆ. ಅದರಲ್ಲೂ ಪ್ರಪ್ರಥಮವಾಗಿ ನಾನು ಸದ್ಭಾವನಾ ವೇದಿಕೆಯ ಉಲ್ಲೇಖವನ್ನು ನಾನಿಲ್ಲಿ ಮಾಡಲೇಬೇಕು. ಸದ್ಭಾವನಾ ವೇದಿಕೆಗೆ ಸಂಬಂಧಪಟ್ಟವರು ಒಬ್ಬರು ಮಾತ್ರ ವೇದಿಕೆಯಲ್ಲಿದ್ದಾರೆ, ಶ್ರೀಯುತ ಕಲಿಮಾರ್ರವರು. ಉಳಿದವರ ಹಲವಾರು ಮಂದಿ ಕೆಳಗಿದ್ದಾರೆ. ಇವರಲ್ಲಿ ಯಾರು ಕೂಡ ಯಾವುದೇ ಕಾರ್ಯಕ್ರಮವಿರಲಿ ನನಗೊಂದು ಚೇರ್ ಕೊಡ್ಬೇಕು, ನನಗೊಂದು ಕುರ್ಚಿ ಕೊಡ್ಬೇಕಂತ ಯಾರು ಕೇಳುವುದಿಲ್ಲ. ಬದಲಾಗಿ ಸಮಾಜ ಸೇವೆ ಮಾಡುವಂತ, ಸಮಾಜದಲ್ಲಿ ಸುಧಾರಣೆ ತರುವಂತಹ ಹಲವಾರು ಕಾರ್ಯಕ್ರಮಗಳು, ಉದಾಹರಣೆಗೆ ರಕ್ತದಾನ, ಪಾಠ, ಸ್ಕಾಲರ್ಶಿಪ್, ಇಂತಹ ವಿವಿಧ ಚಿಂತನೆಗಳನ್ನು ಮನದಲ್ಲಿಟ್ಟುಕೊಂಡು ಇತ್ತೀಚಿನ ದಿನಗಳಲ್ಲಿ ಸದ್ಭಾವನಾ ವೇದಿಕೆ ಎಲ್ಲ ಜನತೆಯೊಂದಿಗೆ ಸೇರಿಕೊಂಡು ಅಡ್ಜಸ್ಟ್ ಮಾಡ್ತಾ ಒಂದು ಹೊಸ ಚಿಂತನೆ ನೀಡ್ತಾ ಇದೆ. ಸದ್ಭಾವನಾ ವೇದಿಕೆಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹೊಸಪುರ ಬಳಗ ಕಳೆದ 17 ವರ್ಷಗಳಲ್ಲಿ ಇದೇ ಸಂದೇಶವನ್ನು ಸಾರ್ತಾ ಇದೆ. ಅದೇ ರೀತಿ ಎಲ್ಲ ಸಮುದಾಯದವರು ನಾವು ಒಟ್ಟಿಗೆ ಸೇರಿದ್ದೇವೆ. ಖಂಡಿತವಾಗಿ ಸಂತೋಷ. ಎರಡನೇ ವಿಷಯ, ಎರಡನೇ ಮಹಾಯುದ್ಧದ ವೇಳೆಯಲ್ಲಿ ನಡೆದ ವಿಷಯ. ಒಂದು ಕಡೆ ಜರ್ಮನ್ ದೇಶ, ಇನ್ನೊಂದೆಡೆ ಫ್ರಾನ್ಸ್ ಹಾಗೂ ಅಮೆರಿಕ ದೇಶ. ಜರ್ಮನ್ ಗಡಿಭಾಗದಲ್ಲಿ ಯುದ್ಧ ನಡೆಯುತ್ತಾ ಇತ್ತು. ಕ್ರಿಸ್ಮಸ್ ದಿನಾಚರಣೆ. ಆ ಸಂದರ್ಭದಲ್ಲಿ ಯಾರೋ ಜರ್ಮನ್ ಕಡೆಯಿಂದ ಎದ್ದು ನಿಂತು ಕ್ರಿಸ್ಮಸ್ ಹಾಡಲು ಆರಂಭಿಸಿದ. ಸುಮಾರು 500 ಮೀಟರ್ ದೂರದಲ್ಲಿ ಶತ್ರುಗಳು, ಫ್ರಾನ್ಸ್ ದೇಶದವರು, ಅಮೆರಿಕದವರು. ಈ ಹಾಡನ್ನು ಕೇಳ್ತಾ ಅವರು ಕೂಡ ಅಲ್ಲಿಂದ ಹೊರಗೆ ಬಂದರು. ತಮ್ಮಲ್ಲಿದ್ದ ಮಿಷನ್ ಗನ್ಗಳನ್ನು ಕೆಳಗಿಟ್ಟರು. ಒಟ್ಟಾಗಿ ಬಂದು ಕ್ರಿಸ್ಮಸ್ ಹಾಡುಗಳನ್ನು ಹಾಡುತ್ತಾ ನಲಿದಾಡಿದರು. ಕ್ರಿಸ್ಮಸ್ ಹಬ್ಬದ ಆಚರಣೆ 1 ದಿನವಲ್ಲ, 2 ದಿನವಲ್ಲ, 1 ವಾರ ಅಲ್ಲ, 2, 3, 4, 8 ವಾರಗಳಷ್ಟು ನಡೆದಾಗ ಎರಡೂ ರಾಜಕೀಯ ಪಾರ್ಟಿಗಳಿಗೆ ಸಂಬಂಧಪಟ್ಟವರು, 2 ರಾಷ್ಟ್ರಗಳಿಗೆ ಸಂಬಂಧಪಟ್ಟವರು ನೀವು ನಿಲ್ಲಿಸಿ, ಈ ಜಾಗವನ್ನು ಬಿಟ್ಟು ತೊಲಗಿ ಅಂತ ಹೇಳಿ ಬೇರೆ ಸೈನಿಕರನ್ನು ಅಲ್ಲಿಗೆ ಕರೆತಂದು ಜಗಳವಾಡಿದರು. ಜನರ ಅಂತರಾಳದಲ್ಲಿ ಶಾಂತಿ ಬೇಕು, ಒಟ್ಟಾಗಿ ಸೇರಿ ಫುಟ್ಬಾಲ್ ಆಡಬೇಕು, ನಾವು ಸೌಹಾರ್ದದಿಂದ ಬಾಳಬೇಕು. ಆದರೆ ಹಲವಾರು ಬಾರಿ ಸ್ವಾರ್ಥಕ್ಕಾಗಿ ವಿವಿಧ ರಾಷ್ಟ್ರಗಳು, ವಿವಿಧ ಪಾರ್ಟಿಗಳಿಗೆ ಸೇರಿದ ಜನರು ಅಂತಹ ವಿಷ ಬೀಜವನ್ನು ಬಿತ್ತುತ್ತಾರೆ. ಕ್ರಿಸ್ಮಸ್ ವೇಳೆಯಲ್ಲಿ, ದೀಪಾವಳಿ ವೇಳೆಯಲ್ಲಿ, ರಂಜಾನ್ ವೇಳೆಯಲ್ಲಿ ಈ ವಿಷದ ಬೀಜವನ್ನು ದೂರ ಸರಿಸಿ ಒಗ್ಗಟ್ಟಿನಲ್ಲಿ ಬಲವಿದೆ, ನಾವೆಲ್ಲರೂ ಒಟ್ಟಿಗೆ ಜೀವಿಸಬೇಕೆಂಬ ಆ ಶಾಂತಿಯ ಸಂದೇಶ ಮೂಡಿ ಬರ್ತಾ ಇದೆ. ಆ ಸಂದೇಶವನ್ನು ನಾವೆಲ್ಲರೂ ಜೀವಿಸಂತ ಆಗಲಿ ಎಂಬುದು ನನ್ನ ಹಾರೈಕೆಯಾಗಿದೆ. ಕೊನೆಯದಾಗಿ, ಮೂರನೇದಾಗಿ, ಅಲೆಕ್ಸಾಂಡರ್ ಎಂಬ ಒಬ್ಬ ಕ್ರೈಸ್ತ ಅನುಯಾಯಿ ಒಂದು ಅತ್ಯುತ್ತಮ ಅರ್ಥಭರಿತವಾದ ಮಾತನ್ನು ಕ್ರಿಸ್ಮಸ್ ವೇಳೆಯಲ್ಲಿ ಹೇಳಿದೆ. ಆದರೆ ಹೀಗೆ ಹೇಳ್ತಾನೆ, ಜಗತ್ತಿನಲ್ಲಿ ಈ ಕ್ರಿಸ್ಮಸ್ ವೇಳೆಯಲ್ಲಿ ಹಲವಾರು ಸಾವಿರಾರು ಗೋದಲಿಗಳಿರ್ತವೆ. ಪ್ರಪಂಚದಲ್ಲಿರುವ ಎಲ್ಲ ಗೋದಲಿಗಳಲ್ಲಿ ಯೇಸುವಿನ ಜನನವಾಗುತ್ತದೆ. ಜಗತ್ತಿನ ಎಲ್ಲ ಗೋದಲಿಗಳಲ್ಲಿ ಯೇಸುವಿನ ಜನನವಾಗಿ ನನ್ನ ಹೃದಯದಲ್ಲಿ ಯೇಸುವಿನ ಜನನ ಆಗದಿದ್ದರೆ ನನ್ನ ಧರ್ಮದ ಆಚರಣೆಗೆ ಅರ್ಥವಿಲ್ಲ. ಯೇಸುವಿನ ಶಾಂತಿಯ, ಸೌಹಾರ್ದತೆಯ ಸಂದೇಶ ನಮ್ಮ ಹೃದಯದಲ್ಲಿ ಇಲ್ಲದೆ ಹೋದಲ್ಲಿ ನಾವು ಜಗತ್ತಿಗೆ ಶಾಂತಿಯನ್ನು ಸಾರಲು ಸಾಧ್ಯವಿಲ್ಲ. ಕ್ರಿಸ್ಮಸ್ ಆಚರಣೆಗೆ ಖಂಡಿತವಾಗಿಯೂ ಅರ್ಥವಿಲ್ಲ. ಆದ್ದರಿಂದ ಆ ಭಗವಂತ ನಮ್ಮೆಲ್ಲರ ಹೃದಯದಲ್ಲಿ ಜನಿಸಲಿ,
ಆತನೇ ಅಲ್ಲಿ ಆಡಳಿತವನ್ನು ನಡೆಸಲಿ, ಸರ್ವ ಜನರಿಗೆ ಶಾಂತಿ ಲಭಿಸಲಿ ಎಂದು ಹಾರೈಸುತ್ತಾ ಮಗದೊಮ್ಮೆ ತಮಗೆಲ್ಲರಿಗೂ ಶುಭ ಕೋರುತ್ತಾ ಹ್ಯಾಪಿ ಕ್ರಿಸ್ಮಸ್. ಸಂತ ಸೆಬಾಸ್ಟಿಯನ್ ಧರ್ಮಕೇಂದ್ರ ಪೆರ್ಮಲ್ಲೂರು ಇವರ ಆಶ್ರಯದಲ್ಲಿ ಹೊಸ ಕುರಲ್ ಬಳಗ ಮತ್ತು ಸದ್ಭಾವನಾ ವೇದಿಕೆ ತಕೊಂಡು ಇವರ ಸಹಕಾರದಲ್ಲಿ ಆಯೋಜಿಸಿದಂತಹ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಆಶೀರ್ವಚನ ನೀಡಿ ಶುಭ ಸಂದೇಶವನ್ನು ನೀಡಿದಂತಹ ಸಂತ ಸೆಬಾಸ್ಟಿಯನ್ ಧರ್ಮಕೇಂದ್ರದ ಪ್ರಧಾನ ಧರ್ಮಗುರುಗಳಾದ ಒಂದನೇ ಡಾಕ್ಟರ್ JB ಸಲ್ದನ್ ಅವರಿಗೆ ನಾನು ಹೃದಯಾಂತರಾಳದಿಂದ ಕೃತಜ್ಞತೆಯನ್ನ ಅರ್ಪಿಸ್ತೇನೆ. ಈ ಸಮಾರಂಭದಲ್ಲಿ ಸೌಹಾರ್ದತೆಯ ಸಂದೇಶವನ್ನು ನೀಡಿದಂತಹ ವೇದಮೂರ್ತಿ ಶ್ರೀ ಭಾಸ್ಕರ್ ಐತಾಳ್ ಧರ್ಮದರ್ಶಿಗಳು, ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಕೊಲ್ಯ ಇವರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ.